ಹರೇ ಕೃಷ್ಣ. ಮಾತಾಡುವ ಪ್ರಭುಗಳು ಎಲ್ಲರಿಗೂ ನಮಸ್ಕಾರಗಳು. ಹರೇ ಕೃಷ್ಣ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಉಮಾ ಮಾತಾಜಿ ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇವಾಗ ಒಂದು ಭಜನನ್ನ ಮಾಡ್ತೀನಿ. ಸೊ ಇಲ್ಲಿ ನಮ್ಗೆ ಭಕ್ತಿ ವಿನೋದ್ ಠಾಕೂರ್ ಅವರು ನಮ್ಗೆ ಹೇಳ್ತಾ ಇದ್ದಾರೆ, ನಾವು ಹರಿನಾಮವನ್ನ ಹೇಳ್ಕೋಬೇಕು, ಎಂತ ಸಮಯದಲ್ಲೂ ಸಹ ನಾವು ಹರಿನಾಮವನ್ನ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬೋಲ್ ಹರಿ ಬೋಲ್, 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 ಬೋಲ್ ಹರಿ ಬೋಲ್. ಮನಿರ್ ಆನಂದೆ ಬಾಯ್ ಬೋಲ್, ಬೋಲ್ ಹರಿ ಬೋಲ್, ಬೋಲ್ ಹರಿ ಬೋಲ್, ಬೋಲ್ ಹರಿ ಬೋಲ್, ಬೋಲ್ ಹರಿ ಬೋಲ್. जनमे सुखे बोल हरि बोल, मानव जन्म पे ये बाई बोल हरि बोल. जनमे सुखे बोल हरि बोल, मानव जन्म पे ये बाई बोल हरि बोल, बोल हरि बोल, बोल हरि बोल, बोल हरि बोल. सुखे ताको दुखे ताको बोल हरि बोल, संपदे विपदे बाय बोल हरि बोल. सुखे ताको दुखे ताको बोल हरि बोल, संपदे विपदे बाय बोल हरि बोल, बोल हरि बोल, बोल हरि बोल, बोल हरि बोल. गृहे ताको वन्य ताको बोल हरि बोल, कृष्णेरा संसारे ताकी बोल हरि बोल. गृहे ताको वन्य ताको बोल हरि बोल, कृष्णेरा संसार ताकी को बोल हरि बोल, बोल हरि बोल, बोल हरि बोल, बोल हरि बोल. असत संग छाड़ी बाय बोल हरि बोल, वैष्णव चरणे पोड़ी बोल हरि बोल. असत संग छाड़ी बाय बोल हरि बोल, वैष्णव चरण पोड़ी बोल हरि बोल, 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 बोल हरि बोल. गौरा नित्यानंद बोलो गौरा नित्यानंद बोल, गौरा गदाधर बोलो गौरा गदाधर बोल. गौरा अद्वैत बोलो गौरा अद्वैत बोल, गौरा नित्यानंद बोलो गौरा नित्यानंद बोल. गौरा गदाधर बोलो गौरा गदाधर बोल, गौरा अद्वैत बोलो गौरा अद्वैत बोल. गौरा नित्यानंद बोलो गौरा नित्यानंद बोल, गौरा गदाधर बोलो गौरा गदाधर बोल. गौरा अद्वैत बोलो गौरा अद्वैत बोल, बोल हरि 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 बोल, बोलो हरि बोल. हरे कृष्णा कृष्ण कृष्ण हरे हरे, हरे रामा राम राम हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಹರಿನಾಮವನ್ನ ಜಪಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ನಾವು ಹರಿನಾಮವನ್ನ ಆನಂದವಾಗಿ ನಾವು ಜಪಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ, ಕರೆಯನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಜನ್ಮ ಜನ್ಮದಲ್ಲೂ ಸಹ ನಾವು ಹೇಳ್ಕೋಬೇಕಾರದು ಅಂತಂದ್ರೆ ಒಂದೇ ಒಂದು, ಅದು ಹರಿನಾಮ. ಸೊ ನಾವು ಹರಿನಾಮವನ್ನ ಜಪಿಸಿ ಅಂತ ಹೇಳ್ಬಿಟ್ಟು ನೋಡಿ, ಪದೇ ಪದೇ ನಮ್ಗೆ ಪ್ರತಿಯೊಂದು ಸ್ಟ್ಯಾನ್ಸದಲ್ಲೂ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಾವು ಸಂಕಟದಲ್ಲಿರ್ಲಿ ಸುಖದಲ್ಲಿರ್ಲಿ ನಾವು ಹರಿನಾಮವನ್ನ ಜಪಿಸ್ಬೇಕು. ಮತ್ತೆ ನಾವು ಹರಿನಾಮವನ್ನ ನಾವು ಅಂದ್ರೆ ಸಮೃದ್ಧಿ ಇದ್ದಾಗ್ಲೂ ಅಥವಾ ದೌರ್ಭಾಗ್ಯದಲ್ಲಿ ಇದ್ದಾಗ್ಲೂ ಸಹ ನಾವು ಹರಿನಾಮವನ್ನ ನಾವು ಜಪಿಸ್ಬೇಕು. ನಾವು ಮನೆಯಲ್ಲಿ ವಾಸ ಮಾಡ್ತಿರ್ಲಿ ಅಥವಾ ಕಾಡಿನಲ್ಲಿ ವಾಸ ಮಾಡ್ತಿದ್ರು ಸಹ ನಾವು ಹರಿನಾಮವನ್ನ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಜಪಿಸ್ಬೇಕು. ಮತ್ತೆ
ನಾವು ಯಾರು ಭಕ್ತರಲ್ಲೋ ಅವರ ಸಂಘವನ್ನ ನಾವು ಬಿಟ್ಬಿಟ್ಟು ಹರಿನಾಮವನ್ನ ಜಪಿಸ್ಬೇಕು. ವೈಷ್ಣವರ ಪಾದಕ್ಕೆ ನಾವು ನಮನವನ್ನ ಸಲ್ಲಿಸಿ ನಾವು ಹರಿನಾಮವನ್ನ ಜಪಿಸ್ಬೇಕು. ಹರಿನಾಮವನ್ನ ಜಪಿಸಿ 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 ಅಂತ ಹೇಳ್ಬಿಟ್ಟು ನಮ್ಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ಮತ್ತೆ ಗೌರ ಮತ್ತು ನಿತ್ಯಾನಂದರ ನಾಮಗಳನ್ನ ಜಪಿಸಿ, ಮತ್ತೆ ಗೌರ ಮತ್ತೆ ಗದಾಧರರ ನಾಮವನ್ನು ನೀವು ಜಪಿಸಿ, ಗೌರ ಮತ್ತು ಅದ್ವೈತರ ನಾಮಗಳನ್ನ ನೀವು ಪಠಿಸಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮನಸ್ಥಿತಿಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಎಲ್ಲರೂ ಸಹ ಈ ಒಂದು ಭಜನನ್ನ ಹೇಳೋಣಂತೆ. ಸೊ ನಾನು ಹೇಳ್ಕೊಟ್ಮೇಲೆ ನೀವು ಹೇಳಿ ಇದನ್ನ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲ ಮಹಿಮೆಗಳು, ನಿತ್ಯಾನಂದ ಪ್ರಭುವಿಗೆ ಎಲ್ಲ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲ ಮಹಿಮೆಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಭಕ್ತರಿಗೆ ಎಲ್ಲ ಮಹಿಮೆಗಳು. ಸೊ ನಾವು ಆ ಪಂಚತತ್ವಕ್ಕೆ ನಾವಿಲ್ಲಿ ಜೈಕಾರವನ್ನ ನಾವು ಹೇಳ್ತಾ ಇವತ್ತಿನ ತರಗತಿಯನ್ನ ನಾವು ಶುರು ಮಾಡೋಣಂತೆ. ಸೊ ಇವತ್ತಿನ ದಿವಸ ತುಂಬಾ ಮುಖ್ಯವಾದಂತಹ ದಿನ.
ಯಾಕೆ ಅಂತಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಶ್ರೀಲ ಅದ್ವೈತ ಆಚಾರ್ಯರು ಆವಿರ್ಭಾವಿಸಿರುವಂತಹ ದಿನ, ಅವ್ರು ಬಂದಿರುವಂತಹ ದಿನ. ಸೊ ಅದ್ವೈತಾಚಾರ್ಯರಿಗೆ ಜಯವಾಗಲಿ. ಹರೇ ಕೃಷ್ಣ. ನಾವು ಇವಾಗ ಅದ್ವೈತಾಚಾರ್ಯರ ಬಗ್ಗೆ ನಾವು ಇಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣಂತೆ. ಅಟ್ಲೀಸ್ಟ್ ಇಷ್ಟಾದ್ರೂ ನಮ್ಗೆ ನಮ್ಮ ಮನಸ್ಸಲ್ಲಿ ಉಳಿಬೇಕು. ಈ ಏನು ವಿಷಯಗಳು ನಾವು ಈ ಸ್ಲೈಡ್ ಅಲ್ಲಿ ನೋಡ್ತಾ ಇದೀವೋ ಇಷ್ಟಾದ್ರೂ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದ್ವೈತಾಚಾರ್ಯರು ಚೈತನ್ಯ ಮಹಾಪ್ರಭುಗಳು ಅವ್ರಿಗಿನ್ನ 52 ವರ್ಷಗಳ ಮುಂಚೆ ಅವರು ಈ ಭೌತಿಕ ಪ್ರಪಂಚದಲ್ಲಿ ಕಾಣಿಸ್ಕೊಂಡ್ರು. ಅವರು 1434ರಲ್ಲಿ ಲೌಡ್ನ ನವಗ್ರಾಮ್ ಅಂದ್ರೆ ಈಗ ಅದನ್ನ ಸಿಲ್ಹೆಟ್ ಅಂತ ಕರೀತಾರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಅಂದ್ರೆ ಇವಾಗ ಬಾಂಗ್ಲಾದೇಶ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಸೊ ಅಲ್ಲಿ ಅವರು ಜನಿಸಿರೋದು. ಸೊ ಚೈತನ್ಯ ಮಹಾಪ್ರಭುಗಳು 1486ರಲ್ಲಿ ಅವರು ಹುಟ್ಟಿದ್ದಾರೆ. ಸೊ ಈ ಒಂದು ಇಸ್ವಿಯನ್ನ ನೋಡಿದಾಗ ಒಂದು ವಿಷಯ ಜ್ಞಾಪಕ ಬರುತ್ತೆ. ಸೊ ಒಂದ್ಸತಿ ಒಬ್ರು ಪ್ರಭುಜಿಗಳು ಅವರು ಒಂದು ಅಂದ್ರೆ ಇಸ್ಕಾನ್ ದೇವಸ್ಥಾನಕ್ಕೆ ಹೋದಾಗ ಅವ್ರು ಅವ್ರಿಗೆ ಒಂದು ರೂಮ್ ಕೊಟ್ಟಿರ್ತಾರೆ. ಸೊ ಆ ರೂಮ್ ಅನ್ನ ಅವರು ಓಪನ್ ಮಾಡಿ, ಅಂದ್ರೆ ಲಾಕ್ ಆಗಿರುತ್ತೆ, ಅದನ್ನ ಓಪನ್ ಮಾಡಿ ಅವ್ರ ಒಳಗಡೆ ಹೋಗ್ಬೇಕಾಗಿರುತ್ತೆ. ಸೊ ಅದು ನಂಬರ್ ಲಾಕ್ ಇರುತ್ತೆ. ಆಗ ಅವ್ರಿಗೆ ಅಂದ್ರೆ ಅವರ ಶಿಷ್ಯರಿಗೆ ಕೇಳ್ಬಿಟ್ಟು ಹೇಳಿ ಇದು ನಂಬರ್ ಯಾವ್ದು ಓಪನ್ ಮಾಡ್ಕೊಂಡು ಹೋಗ್ಬೇಕು ಒಳಗಡೆಗೆ ಅಂತ ಹೇಳ್ಬಿಟ್ಟು. ಸೊ ಆಗ ಅವರು ಕನ್ಸರ್ನ್ ಪರ್ಸನ್ಗೆ ಫೋನ್ ಮಾಡ್ತಾರೆ. ಸೊ ಫೋನ್ ಮಾಡಿದಾಗ ಅವ್ರಿಗೆ ಎಲ್ಲರಿಗೂ ಆ ಒಂದು ನಂಬರ್ ಗೊತ್ತಾಗೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಸೊ ನಿಮ್ಮ ಅಂದ್ರೆ ಪ್ರಭುಜಿಗೆ ಹೇಳಿ ಚೈತನ್ಯ ಮಹಾಪ್ರಭುಗಳ ಹುಟ್ಟಿದ ದಿನ ಇದೆಯಲ್ಲ ಅದು ಆ ನಂಬರು ಈ ಒಂದು ಲಾಕ್ ಅನ್ನ ಓಪನ್ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ಆಗ ಅವರು 1486. ಸೊ ಅವ್ರಿಗೆ ಗೊತ್ತಿರುತ್ತೆ ಸೊ ಚೈತನ್ಯ ಮಹಾಪ್ರಭುಗಳು ಹುಟ್ಟಿರೋ ದಿನ. ಸೊ ಅದನ್ನ ಉಪಯೋಗಿಸ್ಕೊಂಡು ಅವರು ಆ ಲಾಕ್ ಅನ್ನ ಓಪನ್ ಮಾಡ್ಕೊಂಡು ಅವರು ಕೊಠಡಿಗೆ ಹೋಗ್ತಾರೆ. ಸೊ ಅಂದ್ರೆ ಏನ್ ಅರ್ಥ ಅಂತಂದ್ರೆ ನಾವು ಅಟ್ಲೀಸ್ಟ್ ತುಂಬಾ ನಮ್ಮ ಈ ಒಂದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವಂತಹ ತುಂಬಾ ಮುಖ್ಯವಾದಂತಹ ಏನೆಲ್ಲ ಆಚಾರ್ಯರಿದ್ದಾರೋ ಎಲ್ಲರ ಒಂದು ಬರ್ತ್ ಡೇಟ್ ಅನ್ನ ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಯಾರಿಗಾದ್ರೂ ಶ್ರೀಲ ಪ್ರಭುಪಾದ್ರ ಅವರ ಬರ್ತ್ ಡೇಟ್ ಜ್ಞಾಪಕ ಇದೆಯಾ? ಹರೇ ಕೃಷ್ಣ. 96 1896. ಹರಿ ಬೋಲ್. 1896. ಹಾ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳಿಗೂ ಮತ್ತೆ ಅದ್ವೈತ ಆಚಾರ್ಯರಿಗೂ 52 ವರ್ಷಗಳ ಅಂತರ ಇದೆ. ಸೊ ಇದು ಅದ್ವೈತ ಆಚಾರ್ಯರವರ ತಂದೆ ಹೆಸರು ಶ್ರೀ ಕುಬೇರ ಪಂಡಿತ, ತಾಯಿ ಹೆಸರು ಶ್ರೀಮತಿ ನಾಭಾದೇವಿ. ಅವರು ಹುಟ್ಟಿರೋದು 1434ರಲ್ಲಿ. ಮತ್ತೆ ಅವರು ಈ ಭೌತಿಕ ಪ್ರಪಂಚದಿಂದ ಹಿಂತಿರುಗೋ ದಿನ ಅಂದ್ರೆ ತಿರುಭಾವ ತಿಥಿ ಬಂದು 1559. ಅಂದ್ರೆ ಅವರು 125 ವರ್ಷಗಳ ಕಾಲ ಈ ಭೌತಿಕ ಪ್ರಪಂಚದಲ್ಲಿ ಇದ್ರು. ಅವರ ಗುರುಗಳು, ಅವರು ದೀಕ್ಷೆನ ಕೊಟ್ಟಿರುವಂತಹ ಗುರುಗಳು ಮಾಧವೇಂದ್ರ ಪುರಿ. ಸೊ ಮಾಧವೇಂದ್ರ ಪುರಿ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಗುರುಗಳು. ಸೊ ಅಂದ್ರೆ ಈಶ್ವರ ಪುರಿಯವರ ಗುರುಗಳು ಮಾಧವೇಂದ್ರ ಪುರಿ. ಸೊ ಅಂದ್ರೆ ಇವಾಗ ಅದ್ವೈತ ಆಚಾರ್ಯರು ಮತ್ತೆ ಈಶ್ವರ ಪುರಿ ಅವರಿಬ್ರು ಸಹ ಇವಾಗ ಗಾಡ್ ಬ್ರದರ್ಸ್ ಆಗ್ತಾರೆ. ಮತ್ತೆ ಅವರು ಹೆಚ್ಚು ಸಮಯವನ್ನ ಅವರು ನಾಡಿಯಾದ ಶಾಂತಿಪುರದಲ್ಲಿ ಅವರು ಕಳೀತಾರೆ. ಅವ್ರಿಗೆ 2 ಪತ್ನಿಯರು ಇರ್ತಾರೆ, ಸೀತಾದೇವಿ, ಠಾಕುರಾಣಿ ಮತ್ತೆ ಶ್ರೀ ಅಂತ ಹೇಳ್ಬಿಟ್ಟು. ಅದ್ವೈತಾಚಾರ್ಯರು ಅವರು ಈ ಒಂದು ಚೈತನ್ಯ ಮಹಾಪ್ರಭುಗಳ ಆಂದೋಲನ ಏನಿದೆ, ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಅವರು ಪ್ರಮುಖವಾದ ಪಾತ್ರವನ್ನ ಅವರು ವಹಿಸ್ತಾರೆ. ಮತ್ತೆ ನಮ್ಗೆ ಗೊತ್ತಿರೋ ಹಾಗೆ ಪಂಚತತ್ವ ಮಹಾಮಂತ್ರವನ್ನ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಲಿಕ್ಕೆ ಮುಂದೆ ನಾವು ಜಪಿಸ್ತೀವಿ ಅಲ್ವಾ. ಆ ಪಂಚತತ್ವದಲ್ಲಿ ಅದ್ವೈತಾಚಾರ್ಯರು ಅವರು ಸಹ ಒಬ್ರು. ಸೊ ಪಂಚತತ್ವದಲ್ಲಿ ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭುಗಳು, ಪ್ರಭು ನಿತ್ಯಾನಂದರು, ಅದ್ವೈತಾಚಾರ್ಯರು, ಗದಾಧರ ಪಂಡಿತರು ಮತ್ತೆ ಶ್ರೀವಾಸ ಠಾಕೂರ್ ಅವರು ಬರ್ತಾರೆ. ಅದರಲ್ಲಿ ಅದ್ವೈತಾಚಾರ್ಯರು ಸಹ ಒಬ್ರು. ಮತ್ತೆ ಅವರು ಚೈತನ್ಯ ಮಹಾಪ್ರಭುಗಳ ಒಡನಾಡಿ ಮತ್ತೆ ಹರಿದಾಸ್ ಠಾಕೂರ್ ಅವರ ದೀಕ್ಷಾ ಗುರು ಆಗಿರ್ತಾರೆ ಅದ್ವೈತ ಆಚಾರ್ಯರು. ಸೊ ಇಷ್ಟು ವಿಷಯವನ್ನ ನಾವು ಅದ್ವೈತಾಚಾರ್ಯರ ಬಗ್ಗೆ ನಾವು ತಿಳ್ಕೋಬೇಕು. ಇದ್ರ ಬಗ್ಗೆ ನಾವು ಇವಾಗ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣಂತೆ. ಸೊ ಅದ್ವೈತಾಚಾರ್ಯರು ಯಾರು? ನಮ್ಗೆ ಇವಾಗ ಪಂಚತತ್ವದಲ್ಲಿ ಯಾರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಅದ್ವೈತಾಚಾರ್ಯರ ಅಪಿಯರೆನ್ಸ್ ಡೇ ಇರೋದ್ರಿಂದ ಅದ್ವೈತಾಚಾರ್ಯರ ಬಗ್ಗೆ ನಾವು ಇವಾಗ ಡೀಟೇಲ್ ಆಗಿ ತಿಳ್ಕೊಂಡು ಹೋಗೋಣಂತೆ. ಸೊ ಅದ್ವೈತಾಚಾರ್ಯರು ಯಾರು ಅಂತಂದ್ರೆ ನಾವೆಲ್ಲ ತಿಳ್ಕೊಂಡಿದೀವಿ, ಅವರು ಮಹಾವಿಷ್ಣು ಮತ್ತೆ ಸದಾಶಿವ ಅವರ ಒಂದು ಅವತಾರ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಅವರು ಭೌತಿಕ ಪ್ರಪಂಚದಲ್ಲಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ಜೊತೆ ಬಂದಾಗ ಅವರು ಅದ್ವೈತಾಚಾರ್ಯರಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಒಂದ್ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಬೇಕು ಅಂತಂದ್ರೆ ಇವಾಗ ನಮ್ಮನ್ನ ನಾವು ಒಂದು ಮಡಿಕೆಗೆ ಹೋಲಿಸ್ಕೊಂಡ್ರೆ, ಸೊ ಈ ಮಡಿಕೆ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ? ಅದು ಜೇಡಿ ಮಣ್ಣಿಂದ ಮಾಡಲ್ಪಟ್ಟಿರುತ್ತೆ ಅಲ್ವಾ. ಸೊ ಅಂದ್ರೆ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಈ ದೇಹವನ್ನ ಕೊಟ್ಟಿರೋದು ಪ್ರಕೃತಿ. ಆ ಪ್ರಕೃತಿ ನಮ್ಗೆ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಸೊ ಆದ್ರೆ ಈಗ ಈ ಮಡಿಕೆಯನ್ನ ಮಾಡ್ಲಿಕ್ಕೆ ಹೌದು ಈ ಒಂದು ಜೇಡಿ ಮಣ್ಣು ತುಂಬಾ ಮುಖ್ಯ. ಜೇಡಿ ಮಣ್ಣು ಇಲ್ದಲೇ ಇದ್ರೆ ನಮ್ಗೆ ಮಡಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನೆ ಎಲ್ಲ ಸೈಂಟಿಸ್ಟ್ ಅವರೆಲ್ಲರೂ ಸಹ ಏನಂತ ಹೇಳ್ತಾರೆ, ಈ ಪ್ರಕೃತಿಯಿಂದನೇ ನಾವೆಲ್ಲ ಬಂದಿದೀವಿ ಅಂತ. ಆದ್ರೆ ಈ ಒಂದು ಮಡಿಕೆ ಬರ್ಬೇಕು, ಅದಕ್ಕೊಂದು ಆಕಾರ ಕೊಡ್ಬೇಕು ಅಂತಂದ್ರೆ
ಅದ್ರ ಹಿಂದೆ ಒಬ್ಬ ಆ ಒಂದು ಕುಂಬಾರ ಅವನಿರ್ಬೇಕು ಅಲ್ವಾ. ಆ ಕುಂಬಾರನ ಆ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇರತ್ತೆ ಆ ಒಂದು ಮಡಿಕೆಯನ್ನ ಅದಕ್ಕೆ ಒಂದು ಸರಿಯಾದ ಒಂದು ಆಕಾರವನ್ನ ಕೊಡ್ಲಿಕ್ಕೆ. ಸೊ ಅದೇ ತರನೇ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಈ ಒಂದು ಪಂಚಭೂತಗಳಿಂದ ಬಂದಿರುವಂತಹ ಈ ದೇಹವನ್ನ ಮಾಡ್ಲಿಕ್ಕೆ ಆ ಮೂಲ ಕಾರಣಕರ್ತರು ಯಾರು ಅಂತಂದ್ರೆ ಕೃಷ್ಣ ಅಂದ್ರೆ ಮಹಾವಿಷ್ಣು ಅಲ್ವಾ. ಸೊ ಈ ಮಹಾವಿಷ್ಣು ಅವರು ಹೇಗೆ ಈ ಸೃಷ್ಟಿಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ನಾವು ತಿಳ್ಕೊಂಡಿದೀವಿ. ಮಹಾವಿಷ್ಣು ಹೇಗೆ ಈ ಸೃಷ್ಟಿಯನ್ನ ಮಾಡಿದ್ದಾರೆ? ಹರೇ ಕೃಷ್ಣ. ಹೇಗೆ ಅವರು ಈ ಸೃಷ್ಟಿಯನ್ನ ಮಾಡಿದ್ದಾರೆ ಮಹಾವಿಷ್ಣು? ಅವರ ಉಸಿರಾಟದಿಂದ ಉಸಿರಾಟದಿಂದ ಅದು ಎಲ್ಲ ಸಾವಿರಾರು ಗ್ರಹಗಳನ್ನು ಕೋಟ್ಯಾಂತರ ಏನ್ ಬರುತ್ತೆ ವಿಶ್ವಗಳು ಬರುತ್ತೆ ಅಲ್ವಾ. ಮತ್ತೆ ನಾವೆಲ್ಲನೂ ಸಹ ಆ ಮಹಾವಿಷ್ಣುವಿನ ಗರ್ಭದಲ್ಲಿ ಇರ್ತೀವಿ. ಅಂದ್ರೆ ಎಲ್ಲಾ ಆತ್ಮಗಳು ಆ ಮಹಾವಿಷ್ಣುವಿನ ಗರ್ಭದಲ್ಲಿ ಇರುತ್ತೆ. ಆ ಮಹಾವಿಷ್ಣು ಏನ್ ಮಾಡ್ತಾರೆ? ಅವರು ನಮ್ಮನ್ನೆಲ್ಲ ಪ್ರಕೃತಿಗೆ ಅವರು ಆ ಬೀಜವನ್ನ ಅವರು ಬಿತ್ತಬೇಕಾಗತ್ತೆ ಆ ಪ್ರಕೃತಿಯಲ್ಲಿ ಅಲ್ವಾ. ಅದಕ್ಕೆ ಅವ್ರು ಹೇಗ್ ಮಾಡ್ತಾರೆ? ಆ ಕಣ್ಣೋಟದಿಂದ ಅವರು ಎಲ್ಲ ಆತ್ಮಗಳನ್ನ ಅವರು ಆ ಪ್ರಕೃತಿಯಲ್ಲಿ ಅವರು ಇಡ್ತಾರೆ ಅಲ್ವಾ. ಅಂದ್ರೆ ಏನಂತ ಹೇಳ್ತಾರೆ? ಮಹಾವಿಷ್ಣುವಿನ ದೃಷ್ಟಿಯಿಂದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಅಲ್ವಾ. ಹೇಗೆ ಸೃಷ್ಟಿಯಾಯಿತು? ಮಹಾವಿಷ್ಣುವಿನ ದೃಷ್ಟಿಯಿಂದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಆದ್ರೆ ಹೌದು, ಇದು ತುಂಬಾ ಕೇಳಲಿಕ್ಕೆ ಈಸಿ. ಆದ್ರೆ ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ? ಮಹಾವಿಷ್ಣು ಆ ಪ್ರಕೃತಿಯ ಮೇಲೆ ನೇರವಾಗಿ ದೃಷ್ಟಿಯನ್ನ ಹಾಯಿಸೋ ಹಾಗಿಲ್ಲ. ಅಂದ್ರೆ ನೇರವಾಗಿ ಆ ಒಂದು ಗರ್ಭವನ್ನ ಪ್ರಕೃತಿ ಗರ್ಭವನ್ನ ಧರಿಸೋ ಹಾಗೆ ಮಾಡೋ ಹಾಗಿಲ್ಲ ಅಲ್ವಾ. ಯಾರ ಮುಖಾಂತರ ಮಾಡ್ತಾ ಇದ್ದಾರೆ ಈಗ? ಅದಕ್ಕೋಸ್ಕರ ಮಹಾವಿಷ್ಣು ಅವರು ವಿಸ್ತರಿಸ್ಕೊತಾರೆ ತಮ್ಮನ್ನ ತಾವು. ಅವರು ಸದಾಶಿವನಾಗಿ ಅವರು ವಿಸ್ತರಿಸ್ಕೊತಾರೆ ಅಲ್ವಾ. ನಾವಿವಾಗ ಈ ಗೋಲೋಕ ಚಾಟಲ್ಲಿ ನಾವು ನೋಡಿರೋ ಹಾಗೇನೆ ಮಹಾವಿಷ್ಣು ಏನ್ ಮಾಡ್ತಾರೆ? ಅವರು ತಮ್ಮನ್ನ ಸದಾಶಿವನಾಗಿ ಅವರು ವಿಸ್ತರಿಸ್ಕೊತಾರೆ. ಅದೇ ತರ ಮಹಾವಿಷ್ಣುವಿನಿಂದ ಲಕ್ಷ್ಮಿ ಬರ್ತಾರೆ. ಲಕ್ಷ್ಮಿಯಿಂದ ಅಂದ್ರೆ ದುರ್ಗಾ ಮಾತೆ ಬರ್ತಾರೆ. ಅಂದ್ರೆ ಪ್ರಕೃತಿ, ದುರ್ಗಾ ಮಾತನೇ ಪ್ರಕೃತಿ ಅಂತ ಹೇಳ್ತೀವಿ ಅಲ್ವಾ. ಸೊ ಅವಾಗ ಏನಾಗ್ತಾ ಇದೆ ಈಗ? ಸದಾಶಿವನ ಮೂಲಕ ಅವರು ಈ ಎಲ್ಲಾ ಬೀಜಗಳನ್ನ ಪ್ರಕೃತಿಯ ಗರ್ಭದಲ್ಲಿ ಅವರು ಇಡ್ತಾರೆ. ಅಂದ್ರೆ ಏನರ್ಥ ಇಲ್ಲಿ? ಸೊ ಈ ಸೃಷ್ಟಿ ಆಗ್ತಾ ಇರೋದು ಮಹಾವಿಷ್ಣು ಮತ್ತೆ ಸದಾಶಿವರ ಸಮ್ಮಿಲನದಿಂದ ಆಗ್ತಾ ಇದೆ. ಅಂದ್ರೆ ಅವರಿಬ್ಬರ ಒಂದು ನೇತೃತ್ವದಲ್ಲಿ ಈ ಒಂದು ಸೃಷ್ಟಿ ಕಾರ್ಯ ನಡೀತಾ ಇದೆ ಅಲ್ವಾ. ಈಗ ನಾವು ಯಾರನ್ನ ನೋಡ್ತಾ ಇದೀವಿ? ಅದ್ವೈತಾಚಾರ್ಯರು. ನಾವ್ ಯಾರು ಅಂತ ನಾವು ತಿಳ್ಕೊಂಡಿದೀವಿ? ಅದ್ವೈತಾಚಾರ್ಯರು ಬೇರೆ ಯಾರು ಅಲ್ಲ, ಅವರು ಮಹಾವಿಷ್ಣು ಮತ್ತೆ ಆ ಸದಾಶಿವನ ಅಂಶ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅಂದ್ರೆ ಇವಾಗ ಅದ್ವೈತಾಚಾರ್ಯರು ಪರಿಪೂರ್ಣವಾಗಿ ಇರುವಂತವ್ರು ಅಲ್ವಾ. ಈ ಸೃಷ್ಟಿ ಕಾರ್ಯಕ್ಕೆ ಏನ್ ಬೇಕು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಯಾವಾಗ ಆಗತ್ತೆ ಅಂತಂದ್ರೆ ಮಹಾವಿಷ್ಣು ಮತ್ತೆ ಸದಾಶಿವ ಅವರಿಬ್ರು ಸಹ ಸಮ್ಮಿಲನಗೊಂಡು ಈ ಒಂದು ಸೃಷ್ಟಿ ಕಾರ್ಯವನ್ನ ನಡೀತಾರೆ. ಸೊ ಅವರ ಅಂಶವೇ ಈಗ ಅದ್ವೈತಾಚಾರ್ಯರು. ಅದಕ್ಕೋಸ್ಕರನೇ ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ ಶ್ರೀಲ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಅವರು ಏನಂತ ಹೇಳ್ತಾ ಇದ್ದಾರೆ? ಅವರ ಮೂಲ ತತ್ವ ಏನು ಅದ್ವೈತಾಚಾರ್ಯರು ಅಂತಂದ್ರೆ, ಮಹಾವಿಷ್ಣುರ್ ಜಗತ್ಕರ್ತ ಮಾಯೆಯ ಯಸ್ ಸೃಜತಿ ಅಧಃ ತಸ್ಯಾವತಾರಂ ಏವಯಂ ಅದ್ವೈತಾಚಾರ್ಯ ಈಶ್ವರಃ ಅದ್ವೈತಂ ಹರಿಣಾದ್ವೈತದ್ ಆಚಾರ್ಯಂ ಭಕ್ತಿ ಶಾಸನಾತ್ ಭಕ್ತಾವತಾರಂ ಈಶಂ ತಂ ಅದ್ವೈತಾಚಾರ್ಯಂ ಆಶ್ರಯೇ. ಮಹಾವಿಷ್ಣುವು ಬ್ರಹ್ಮಾಂಡದ ಯಜಮಾನ. ಸೊ ಮಹಾವಿಷ್ಣು ಯಾರು? ಈ ಬ್ರಹ್ಮಾಂಡದ ಯಜಮಾನ. ಅವನೇನ್ ಮಾಡ್ತಾ ಇದ್ದಾನೆ? ಅವನು ತನ್ನ ಮಾಯಾ ಶಕ್ತಿಯಿಂದ ಸೃಷ್ಟಿಸುತ್ತಾನೆ. ಈ ಸೃಷ್ಟಿಯನ್ನ ಮಾಡ್ತಾ ಇರೋದೇ ಮಹಾವಿಷ್ಣು. ಸೊ ಮಹಾವಿಷ್ಣುವಿನೇ ಮೊದಲ ಒಂದು ಏನು ಅವತಾರ, ಭಗವಂತನ ಅವತಾರ. ಈ ಭೌತಿಕ ಪ್ರಪಂಚಕ್ಕೆ ನಾವು ನೋಡ್ಕೊಂಡ್ರೆ ಮಹಾವಿಷ್ಣುವಿನೇ ಮೊದಲ ಅವತಾರ. ಸೊ ಅವರಿಂದ ಈ ಒಂದು ಸೃಷ್ಟಿ ಕಾರ್ಯ ನಡೀತಾ ಇದೆ. ಅದ್ವೈತಾಚಾರ್ಯರು ಬೇರೆ ಯಾರು ಅಲ್ಲ, ಪರಮಾತ್ಮನ ಈ ರೂಪದ ಅವತಾರ. ಅವರು ಹರಿಯೇ ಹೊರತು ಬೇರಾರು ಅಲ್ಲವಾದ್ದರಿಂದ ಅದ್ವೈತನೆಂದು ಭಕ್ತಿಯ ಬೋಧಕನಾದುದರಿಂದ ಆಚಾರ್ಯನೆಂದು ಪ್ರಸಿದ್ಧನಾದ. ಸೊ ಇವಾಗ ಅದ್ವೈತಾಚಾರ್ಯರು ಬೇರೆ ಯಾರು ಅಲ್ಲ, ಅದ್ವೈತ. ಅದಕ್ಕೆನಲ್ಲಿ ಏನ್ ಹೇಳ್ತಾ ಇದಾರೆ? ಅಲ್ಲಿ ಅಭಿನ್ನ, ಅಂದ್ರೆ ಅಲ್ಲಿ ಏನು ಭೇದನೇ ಇಲ್ಲ. ಅದ್ವೈತಾಚಾರ್ಯರಿಗೂ ಮತ್ತೆ ಹರಿ ಅಂದ್ರೆ ಮಹಾವಿಷ್ಣುವಿಗೂ ಏನು ಒಂದು ಭೇದ ಇಲ್ಲ. ಅದಕ್ಕೆ ಅವ್ರನ್ನ ಅದ್ವೈತ ಅಂತ ಕರೀತಾರೆ. ಮತ್ತೆ ಅವ್ರೇನ್ ಮಾಡಿದ್ರು? ಈ ಒಂದು ಭಕ್ತಿಯನ್ನ ಎಲ್ಲರಿಗೂ ಅವರು ಬೋಧಿಸ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಆಚಾರ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಕ್ಕೆ ಅವ್ರನ್ನ ಅದ್ವೈತ ಆಚಾರ್ಯರು ಅಂತ ಕರೀತಾ ಇದ್ದಾರೆ. ಸೊ ಭಕ್ತನ ಅವತಾರವಾದ ಪರಮಪ್ರಭುವಾದ ಅದ್ವೈತ ಆಚಾರ್ಯರನ್ನ ನಾನು ಆಶ್ರಯಿಸುತ್ತೇನೆ. ಅದಕ್ಕೇನೆ ಇಲ್ಲಿ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ರೆ, ನಾನು ಆ ಭಕ್ತನ ಅವತಾರದಲ್ಲಿ ಬಂದಿರುವಂತಹ ಆ ಒಂದು ಹರಿ ಮತ್ತು ಸದಾಶಿವ ಅವ್ರನ್ನ ನಾನು ಇಲ್ಲಿ ಆಶ್ರಯಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಚೈತನ್ಯ ಚರಿತಾಮೃತವನ್ನ ನಾವು ಓದ್ತಾ ಇದೀವಿ. ಅದ್ರಲ್ಲಿ ನಾವು ನೋಡ್ತಾ ಇದೀವಿ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವ್ರು ಎಷ್ಟು ಅವರು ಗುರುಗಳಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಅಲ್ವಾ. ಆ ಗುರುಗಳ ಒಂದು ಕೃಪೆ ಇಲ್ದಲೇ ಇದ್ರೆ ನಾವು ಒಂದು ಬಾಯಿಂದ ಒಂದು ಮಾತನ್ನು ಸಹ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಲಿಕ್ಕೂ ನಾವು ಆಗೋದಿಲ್ಲ. ಅದಕ್ಕೇನೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಅಲ್ಲಿ ಅದ್ವೈತಾಚಾರ್ಯರನ್ನ ಆಶ್ರಯಿಸ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಒಂದು ಮಗು
ಮಗು ಒಂದು ತಾಯಿಯಿಂದ ಬರುತ್ತೆ. ಅದು ನಮ್ ಕಣ್ಣಿಗೆಲ್ಲ ಗೊತ್ತಾಗತ್ತೆ ಅದು. ಎಲ್ಲರೂ ಅರ್ಥ ಮಾಡ್ಕೋಬಹುದು. ಅಂದ್ರೆ ತಾಯಿ ಆ ಒಂದು ಮಗುವಿಗೆ ಏನು ಇಮಿಡಿಯೇಟ್ ಕಾಸ್ ಅಂತಂದ್ರೆ ಕಾರಣ ಯಾರು ಆ ಮಗುವಿನ ಸೃಷ್ಟಿಗೆ ಅಂತಂದ್ರೆ ತಾಯಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಆದ್ರೆ ಮೂಲ ಕಾರಣ ಯಾರು? ಆ ತಂದೆ ಇಲ್ದಲೇ ಇದ್ರೆ ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರನೇ ಈ ಪ್ರಕೃತಿಯಿಂದ ನಾವೆಲ್ಲ ಬಂದಿದೀವಿ, 84 ಲಕ್ಷ ಜೀವರಾಶಿಗಳು ಬಂದಿದೀವಿ ಅಂತಂದ್ರೆ ಹೌದು ಪ್ರಕೃತಿನೇ ಕಾರಣ. ಅವರೇ ನಮ್ಗೆ ಈ ಒಂದು ದೇಹವನ್ನ ಕೊಡೋದು, ಈ ಪಂಚಭೂತಗಳಿಂದ ಆಗಿರುವಂತಹ ದೇಹವನ್ನ ಕೊಡೋದು. ಆದ್ರೆ ಅದಕ್ಕೆ ಮೂಲ ಆ ಬೀಜವನ್ನ ಬಿತ್ತುತ್ತಾ ಇರೋದು ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ ಅಂತಂದ್ರೆ ಅವರು ಮಹಾವಿಷ್ಣುವಿನ ಅವತಾರದಲ್ಲಿ ಬಂದು ಈ ಒಂದು ಸೃಷ್ಟಿ ಕಾರ್ಯವನ್ನ ಮಾಡ್ತಾರೆ. ಆ ಮಹಾವಿಷ್ಣು ನೇರವಾಗಿ ಮಾಡೋದಿಲ್ಲ, ಅವರು ಸದಾಶಿವನ ಮುಖಾಂತರ ಮಾಡ್ತಾರೆ. ಆ ಮಹಾವಿಷ್ಣು ಮತ್ತೆ ಆ ಸದಾಶಿವ ಇಬ್ಬರ ಒಂದು ಅಂಶವೇ ಅದ್ವೈತಾಚಾರ್ಯರು. ಸೊ ಅದಕ್ಕೆ ನಾವು ಅದ್ವೈತಾಚಾರ್ಯರನ್ನ ನಾವಿವಾಗ ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಹ ಕಡಿಮೆ. ಸೊ ಅವ್ರು ಇಲ್ದಲೇ ಇದ್ರೆ ನಾವ್ ಇವಾಗ ಈ ಭೌತಿಕ ಪ್ರಪಂಚ ನಮಗೊಂದು ಈ ಒಂದು ಅವಕಾಶವೇ ನಮ್ಗೆ ಸಿಗ್ತಾ ಇರಲಿಲ್ಲ. ನಾವು ಮತ್ತೆ ಭಗವಂತನ ಭಕ್ತಿಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಸೊ ನಾವು ಈ ಭೌತಿಕ ಪ್ರಪಂಚದಲ್ಲಿ ಈ ಒಂದು ಮನುಷ್ಯ ದೇಹವನ್ನ ಪಡೆದಿರೋದೇ ಕಾರಣ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಇಲ್ಲಿ ಈ ಒಂದು ಅದ್ವೈತಾಚಾರ್ಯರ ಬಗ್ಗೆ ನಾವು ಇಷ್ಟ ತನಕ ಏನ್ ತಿಳ್ಕೊಂಡ್ವಿ ಅದ್ರದ್ದೊಂದು ಇಲ್ಲಿ ಸಂಕ್ಷಿಪ್ತವಾಗಿದೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಆದಿಲೀಲಾ ಅಧ್ಯಾಯ 6ರಲ್ಲಿ ವಿವರಿಸ್ತಾ ಇದ್ದಾರೆ. ಅದ್ವೈತಾಚಾರ್ಯರು ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವರ ಮುಖ್ಯ ಕಾರ್ಯ ಏನು ಅಂತಂದ್ರೆ ಮಹಾವಿಷ್ಣುವಾಗಿ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡುವಂಥದ್ದು. ಮತ್ತೆ ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಅದ್ವೈತಾಚಾರ್ಯರು ಹರಿಗಿಂತ ಅವರು ಬೇರೆ ಅಲ್ಲ, ಅದಕ್ಕೋಸ್ಕರನೇ ಅವ್ರನ್ನ ಅದ್ವೈತ ಅಂತ ಕರೀತಾರೆ. ಅವರು ಭಕ್ತಿ ಪಂಥವನ್ನ ಪ್ರಚಾರ ಮಾಡಿರೋದ್ರಿಂದ ಅವ್ರನ್ನ ಆಚಾರ್ಯ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಅವರು ಭಗವಂತ, ಅವ್ರು ಇವಾಗ ಭಗವಂತನೇ, ಆದ್ರೆ ಅವರು ಭಕ್ತನ ರೂಪದಲ್ಲಿ ಅವರು ಬಂದಿದ್ದಾರೆ. ಸೊ ಮತ್ತೆ ಅವರು ಭಗವಂತನ ಭಕ್ತನ ಅವತಾರ ಅಂತ ಬಿಟ್ಟು ಕರೀತಾರೆ. ಅದನ್ನ ನಾವು ಮುಂದೆ ಮತ್ತೆ ತಿಳ್ಕೊಳ್ಳೋಣಂತೆ. ಅವರು ಈ ಒಂದು ಸಾಮಾನ್ಯ ಜೀವಿಗಳನ್ನೆಲ್ಲರನ್ನು ಸಹ ಅವರು ಈ ಭೌತಿಕ ಪ್ರಪಂಚದಲ್ಲಿ ಸೃಷ್ಟಿಯನ್ನ ಮಾಡ್ತಾರೆ. ಅದ್ವೈತಾಚಾರ್ಯರು ಭಗವಂತನ ನೇರ ಅವತಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅದೇ ತರ ಅದ್ವೈತಾಚಾರ್ಯರು ಸದಾಶಿವನ ಅವತಾರ. ಸೊ ಆಧ್ಯಾತ್ಮಿಕ ಪ್ರಪಂಚದ ಮೂಲ ಶಿವ ಮತ್ತೆ ಮಹಾವಿಷ್ಣು. ಸೊ ಮೂಲ ಶಿವ ನಾವಿವಾಗ ಗೊತ್ತಿರೋ ಹಾಗೆ ಅವ್ರು ಆಮೇಲೆ ಅವರು ರುದ್ರನಾಗಿನೂ ಸಹ ಅವರು ಹುಟ್ಟುತ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಅದ್ವೈತಾಚಾರ್ಯರು ಯಾರ ಅಂಶ ಅಂತಂದ್ರೆ ಆ ಮೂಲ ಶಿವನ ಅಂಶ. ಸೊ ವಿಶ್ವ ಸೃಷ್ಟಿಯ ಮೂಲ ಪುರುಷ. ಸೊ ಅದೇ ವ್ಯಕ್ತಿತ್ವವು ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ಸೇವಕನ ಪಾತ್ರವನ್ನು ಸ್ವೀಕರಿಸುವ ಮೂಲಕ ಸಹಾಯ ಮಾಡಲು ಈ ಜಗತ್ತಿಗೆ ಅದ್ವೈತಾಚಾರ್ಯರು ಬರ್ತಾರೆ. ಸೊ ಇವಾಗ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಸೇವಕನ ಪಾತ್ರವನ್ನ ಮಾಡ್ಲಿಕ್ಕೋಸ್ಕರ ಅವ್ರು ಇವಾಗ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಅದ್ವೈತಾಚಾರ್ಯರು ಈ ಪಂಚತತ್ವದಲ್ಲಿ ಒಬ್ರು ಅಲ್ವಾ. ಈ ಶ್ಲೋಕ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಇದು ಚೈತನ್ಯ ಚರಿತಾಮೃತ ಆದಿಲೀಲಾ 1ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ. ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಪಂಚತತ್ವಾತ್ಮಕಂ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ಪಂಚತತ್ವ ಯಾರೆಲ್ಲ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಅದ್ವೈತಾಚಾರ್ಯರು, ಗದಾಧರ ಪಂಡಿತ ಮತ್ತೆ ಶ್ರೀವಾಸ ಠಾಕೂರ್, ಇವರು ಬೇರೆ ಯಾರು ಅಲ್ಲ. ಇವರೆಲ್ಲರನ್ನು ಸಹ 5 ಜನರನ್ನು ಸಹ ಒಂದೇ ಆತ್ಮ, ಪಂಚತತ್ವಾತ್ಮಕಂ ಅಂತ ಹೇಳ್ತಾ ಇದ್ದಾರೆ. ಸೊ ಇವರೆಲ್ಲರನ್ನು ಸಹ ಒಂದೇ ಆತ್ಮ. ಅವರೆಲ್ಲರನ್ನು ಸಹ ಏನು ಬೇರೆ ಬೇರೆ ಒಂದು ಭಾವದಲ್ಲಿ ಈ ಒಂದು ಕೃಷ್ಣ ಪ್ರೇಮವನ್ನ ಎಲ್ಲರಿಗೆ ಕೊಡ್ಲಿಕ್ಕೋಸ್ಕರ ಈ ಭೌತಿಕ ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಚೈತನ್ಯ ಮಹಾಪ್ರಭುಗಳು ನಮಗ್ ಗೊತ್ತಿರೋ ಹಾಗೇನೆ ಅವರು ದೇವೋತ್ತಮ ಪರಮ ಪುರುಷ. ಅವ್ರು ಇವಾಗ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಅವರೇ ದೇವರು. ಆದ್ರೆ ನಮ್ಗೆ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಮತ್ತೆ ನಮ್ಗೆ ಗೊತ್ತಿರೋ ಹಾಗೆ ಆಂತರಿಕ ಕಾರಣಗಳು, ಬಹಿರಂಗ ಕಾರಣಗಳು ಅದೆಲ್ಲ ಇದೆ. ಸೊ ಆ ಎಲ್ಲ ಕಾರಣಗಳಿಗೋಸ್ಕರ ಅವರು ಭಕ್ತ ರೂಪದಲ್ಲಿ ಅವರು ಬಂದಿದ್ದಾರೆ, ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಮತ್ತೆ ನಿತ್ಯಾನಂದ ಪ್ರಭುಗಳು. ಸೊ ನಮಗ್ ಗೊತ್ತಿರೋ ಹಾಗೇನೆ ಭಗವಂತನ ಮೊದಲ ಒಂದು ವಿಸ್ತರಣೆ ಅಂತಂದ್ರೆ ಬಲರಾಮ ಅವರು ನಿತ್ಯಾನಂದ ಪ್ರಭುವಾಗಿ ಅವರು ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿತ್ಯಾನಂದ ಪ್ರಭು ಅವರು ಭಕ್ತನ ವಿಸ್ತರಣೆಯಲ್ಲಿ ಬಂದಿದ್ದಾರೆ. ಅಂದ್ರೆ ಅವ್ರೂ ಸಹ ಭಗವಂತನೇ, ಆದ್ರೆ ಅವ್ರು ಇವಾಗ ಆ ಒಂದು ಭಕ್ತನಾಗಿ ಅವರು ಬಂದಿದ್ದಾರೆ. ಅಂದ್ರೆ ಭಗವಂತನ ವಿಸ್ತರಣೆ ಈಗ ಭಕ್ತನ ವಿಸ್ತರಣೆಯ ರೂಪದಲ್ಲಿ ಅವರು ಇವಾಗ ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಅವ್ರು ಏನನ್ನ ಹೇಳ್ತಾ ಇದಾರೆ, ಭಕ್ತ ಸ್ವರೂಪಕಂ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಯಾರು? ಶ್ರೀ ಅದ್ವೈತ ಆಚಾರ್ಯರು. ಸೊ ಅದ್ವೈತ ಆಚಾರ್ಯರು ಭಕ್ತನ ಅವತಾರದಲ್ಲಿ ಬಂದಿದ್ದಾರೆ. ನೋಡಿ ಇಲ್ಲಿ ನಮ್ಗೆ ವಿಸ್ತರಣೆ ಅವತಾರ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಿತ್ಯಾನಂದ ಪ್ರಭುಗಳನ್ನು ಸಹ ಆ ಕೃಷ್ಣನಿಂದನೇ ಬಂದಿರೋದು. ಆದ್ರೆ ಅಲ್ಲಿ ಅವ್ರನ್ನ ವಿಸ್ತರಣೆ ಅಂತ ಕರಿತಾ ಇದ್ದಾರೆ. ಅಂದ್ರೆ ಮೊದಲ ವಿಸ್ತರಣೆ ನಿತ್ಯಾನಂದ ಪ್ರಭುಗಳು. ಸೊ ಅದಕ್ಕೋಸ್ಕರನೇ ಅಂದ್ರೆ ಅಥವಾ ಬಲರಾಮ, ಅದಕ್ಕೆ ಅವ್ರನ್ನ ಭಕ್ತ ವಿಸ್ತರಣೆ ಅಂತ ಕರಿತಾ ಇದ್ದಾರೆ. ಇಲ್ಲಿ ಅದ್ವೈತಾಚಾರ್ಯರು ಈ ಭೌತಿಕ ಪ್ರಪಂಚದಲ್ಲಿ ಅವರು ಮೊದಲ ಅವತಾರ ಅಲ್ವಾ. ಯಾಕಂದ್ರೆ ಮಹಾವಿಷ್ಣುವೇ ಈ ಒಂದು 3 ಪುರುಷರಲ್ಲಿ ಮೊದಲನೆಯವರು, ಅವರನ್ನೇ ಈ ಭೌತಿಕ ಪ್ರಪಂಚದ ಸೃಷ್ಟಿಕರ್ತ. ಅವರು ಭಗವಂತನ
ಆ ಮೊದಲನೇ ಅವತಾರ, 2ನೇ ಸಂಕರ್ಷಣದಿಂದ ಬಂದಿರೋಂಥದ್ರಲ್ಲಿ ಅವರೇ ಮೊದಲ ಅವತಾರ. ಅದಕ್ಕೋಸ್ಕರನೇ ಇಲ್ಲಿ ಅವ್ರನ್ನ ಅವ್ರು ಮಹಾವಿಷ್ಣು ಆಗಿರೋದ್ರಿಂದ ಅದ್ವೈತಾಚಾರ್ಯರು ಅವ್ರನ್ನ ಭಕ್ತನ ಅವತಾರ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಮತ್ತೆ ಸದಾಶಿವನು ಸಹ ಭಗವಂತನ ಅವತಾರ. ಅದಕ್ಕೋಸ್ಕರ ಇಲ್ಲಿ ಶ್ರೀ ಅದ್ವೈತಾಚಾರ್ಯರನ್ನ ಭಕ್ತನ ಅವತಾರ ಅಂತ ಕರೀತಾ ಇದ್ದಾರೆ. ಮತ್ತೆ ಗದಾಧರ ಪಂಡಿತ ಅವರು ಭಗವಂತನ ಅಂತರಂಗ ಶಕ್ತಿ. ಶ್ರೀಮತಿ ರಾಧಾರಾಣಿ ಭಗವಂತನ ಅಂತರಂಗ ಶಕ್ತಿ. ಅವ್ರನ್ನು ಸಹ ಈಗ ಭಕ್ತನಾಗಿ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಭಕ್ತ ಶಕ್ತಿ ಅಂತ ಕರೀತಾ ಇದ್ದಾರೆ. ಮತ್ತೆ ಕೊನೆಯದಾಗಿ ಶ್ರೀವಾಸ ಠಾಕೂರ್. ಶ್ರೀವಾಸ ಠಾಕೂರ್ ಅವರೇನು ತಟಸ್ಥ ಶಕ್ತಿಗೆ ಬರ್ತಾರೆ. ಸೊ ಅವರು ಭಕ್ತನಾಗಿ ಅವ್ರು ಇವಾಗ ಬಂದಿದ್ದಾರೆ. ಅವರು ಶುದ್ಧ ಭಕ್ತ ಅಲ್ವಾ. ಸೊ ಅವ್ರು ಇವಾಗ ಅವರ ಪಾತ್ರವನ್ನ ಅವ್ರದ್ದು ಹೇಗಿದೆಯೋ ಅವ್ರದ್ದು ಒರಿಜಿನಲ್ ಪಾತ್ರ ಭಕ್ತನಾಗೆ ಅದೇ ಪಾತ್ರವನ್ನ ಈಗ ಅವರು ವಹಿಸ್ಲಿಕ್ಕೆ ಬಂದಿದ್ದಾರೆ. ಸೊ ಇವ್ರ 5 ಜನನೂ ಸಹ ಭಗವಂತನ ಒಂದು ವಿಸ್ತರಣೆಗಳೇ ಅಲ್ವಾ. ಅದಕ್ಕೋಸ್ಕರ ಇವ್ರು ನೋಡ್ಲಿಕ್ಕೆ ಅಂದ್ರೆ ಆ ದೇಹದಲ್ಲಿ ಭೇದ ಇರ್ಬೋದು, ಆದ್ರೆ ಅವರೆಲ್ಲರನ್ನೂ ಸಹ ಒಂದೇ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಇಲ್ಲಿ ಪಂಚತತ್ವಾತ್ಮಕಂ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಒಂದು ಪದವನ್ನ ಉಪಯೋಗಿಸ್ತಾ ಇದ್ದಾರೆ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಸೊ ಇವ್ರಿಗೆಲ್ಲರಿಗೂ ಸಹ ನಮನಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈಗ ಚೈತನ್ಯ ಮಹಾಪ್ರಭುಗಳು ಬರ್ಲಿಕ್ಕಿನ 52 ವರ್ಷಗಳ ಮುಂಚೆ ಅದ್ವೈತಾಚಾರ್ಯರು ಕಾಣಿಸ್ಕೋತಾರೆ. ಸೊ ಅದ್ವೈತಾಚಾರ್ಯರು ಕಾಣಿಸ್ಕೊಳ್ಲಿಕ್ಕೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕಾಣಿಸ್ಕೊಳ್ಲಿಕ್ಕಿನ ಮುಂಚೆ ಅದ್ವೈತಾಚಾರ್ಯರು ಮತ್ತೆ ಶ್ರೀಲ ಮಾಧವೇಂದ್ರಪುರಿ, ಶ್ರೀಲ ಈಶ್ವರಪುರಿ, ಶಚಿಮಾತಾ, ಜಗನ್ನಾಥ ಮಿಶ್ರ ಇವರೆಲ್ಲ ಕಾಣಿಸ್ಕೋತಾರೆ. ಅಂದ್ರೆ ಭೌತಿಕ ಪ್ರಪಂಚಕ್ಕೆ ಭಗವಂತ ಬರ್ಲಿಕ್ಕಿನ ಮುಂಚೆ ಅವ್ರಿಗಿನ್ನ ಮುಂಚೆ ಹಿರಿಯವರೆಲ್ಲ ಯಾರೆಲ್ಲ ಇರ್ತಾರೋ ಅವರೆಲ್ಲರನ್ನೂ ಸಹ ಮೊದ್ಲೇ ಬರ್ಬೇಕು ಅಲ್ವಾ. ಅದಕ್ಕೋಸ್ಕರ ಇವರೆಲ್ಲರನ್ನೂ ಸಹ ಮೊದ್ಲೇ ಕಾಣಿಸ್ಕೋತಾರೆ. ಯಾರು ಅದ್ವೈತಾಚಾರ್ಯರವರ ತಂದೆ ಕುಬೇರ ಪಂಡಿತ. ಸೊ ಕುಬೇರ ಪಂಡಿತ ಯಾರು ಅಂತಂದ್ರೆ ಅವರು ಯಾರು ಕುಬೇರ ಅಂತ ನಾವು ಕರಿತೀವೋ ಆ ಒಂದು ಸಂಪತ್ತಿನ ಒಡೆಯ ಅವರೇ ಈ ಕುಬೇರ ಪಂಡಿತನಾಗಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕುಬೇರ ಪಂಡಿತ ಅವ್ರಿಗೆ ಶಿವಂತರನೇ ಒಬ್ಬ ಮಗ ಬರ್ಬೇಕು ಅಂತ ಅವ್ರಿಗೆ ಹುಟ್ಟಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವರು ಸದಾಶಿವನನ್ನ ಅವರು ಪ್ರಾರ್ಥನೆ ಮಾಡ್ಕೋತಾರೆ. ಅವರ ಒಂದು ಭಕ್ತಿಗೆ ಮೆಚ್ಚಿ ಅವಾಗ ಶಿವ ಕಾಣಿಸ್ಕೋತಾರೆ. ಆಗ ಕಾಣಿಸ್ಕೊಂಡಾಗ ನಂಗೆ ನಿಂತರನೇ ಒಬ್ಬ ಪುತ್ರ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಆದ್ರೆ ಸದಾಶಿವಂತರ ಪುತ್ರ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನಂತರ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ನಿಮ್ಗೆ ಮಗನಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಅವ್ರನ್ನೇ ಅದ್ವೈತಾಚಾರ್ಯರಾಗಿ ಅವರು ಹುಟ್ತಾರೆ 1434ರಲ್ಲಿ ಬಂಗಾಳದ ನವಗ್ರಾಮದಲ್ಲಿ. ಸೊ ಈಗ ಅದನ್ನ ಸಿಲ್ಹೆಟ್ ಅಂತ ಕರೀತಾರೆ. ಸೊ ಅವ್ರ ತಾಯಿ ಹೆಸರು ನಾಭಾದೇವಿ. ಕುಬೇರ ಪಂಡಿತ ಮತ್ತೆ ನಾಭಾದೇವಿಯರ ಮಗನಾಗಿ ಅವರು ಜನಿಸ್ತಾರೆ. ಯಾವಾಗ ಅಂತಂದ್ರೆ ಮಾಘ ಮಾಸದ 15ನೇ ದಿನ, ಮಾಘ ಮಾಸದ 15 ದಿವಸ ಅಂದ್ರೆ ಆ ಕೃಷ್ಣ ಪಕ್ಷ ಅಂತ ಶುಕ್ಲ ಪಕ್ಷ ಅಂತ ನಾವೇನ್ ಕರಿತೀವೋ ಅದ್ರಲ್ಲಿ 7ನೇ ದಿವಸ ಅಂದ್ರೆ ಇವತ್ತು ರಥಸಪ್ತಮಿ ಅಂದ್ರೆ ಈ ದಿನ ಅದ್ವೈತಾಚಾರ್ಯರು ಅವರು ಕಾಣಿಸ್ಕೋತಾರೆ. ನಾಭಾದೇವಿ ಮತ್ತೆ ಕುಬೇರ ಪಂಡಿತ ಅವರ ಮಗನಾಗಿ ಕಾಣಿಸ್ಕೋತಾರೆ. ಅವರು ಎಷ್ಟು ಸುಂದರವಾಗಿರ್ತಾರೆ ಅಂತಂತಂದ್ರೆ ಅವರನ್ನ ನೋಡ್ಲಿಕ್ಕೆ ಎಲ್ಲ ಊರಿನವರೆಲ್ಲರೂ ಸಹ ಬರ್ತಾರೆ. ಎಲ್ಲರನ್ನೂ ಸಹ ಮಗುವಿನ ದರ್ಶನವನ್ನ ಮಾಡಿದ್ಮೇಲೆ ಅವರ ತಂದೆ ತಾಯಿಗಳನ್ನ ಕೊಂಡಾಡ್ತಾರೆ ಕುಬೇರ ಪಂಡಿತ ಮತ್ತೆ ನಾಭಾದೇವಿಯರನ್ನ. ಇಂತಹ ಒಂದು ಮಗನನ್ನ ಪಡೆದಿದ್ದಾರೆ ಅಂದ್ರೆ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಅವರು ಪ್ರಭೆ ಇರುತ್ತೆ ಅವರಲ್ಲಿ. ಸೊ ಅದಕ್ಕೋಸ್ಕರ ಅವರನ್ನ ಇಲ್ಲಿ ಮಂಗಳ ಅಂತ ಹೇಳ್ಬಿಟ್ಟು ಹೆಸರನ್ನ ಇಡ್ತಾರೆ. ಮತ್ತೆ ಇನ್ನ ಒಂದು ಹೆಸರು ಕಮಲಾಕ್ಷ, ಕಮಲಾಕಾಂತ, ವೇದ ಪಂಚಾನನ, ಕಮಲಕಾಂತ ವೇದ ಪಂಚಾನನ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಸರನ್ನ ಇಡ್ತಾರೆ. ಮತ್ತೆ ಈ ಒಂದು ಶುಭ ಸಂದರ್ಭದಲ್ಲಿ ಅವ್ರು ಕುಬೇರ ಪಂಡಿತ ಎಲ್ಲರಿಗೂ ಸಹ ಅವರು ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ಎಲ್ಲರಿಗೂ ಸಹ ಅವರು ದಾನ ಧರ್ಮಗಳನ್ನ ಅವರು ಮಾಡ್ತಾರೆ. ಸೊ ಅವರು ಅದ್ವೈತಾಚಾರ್ಯರು ಹುಟ್ಟಿದಾದ್ಮೇಲೆ ಅವ್ರ ಬಾಯಿಂದ ಮೊದ್ಲು ಬಂದಿರುವಂತಹ ಪದ ಏನು ಅಂತಂದ್ರೆ ಶ್ರೀಕೃಷ್ಣ ಚೈತನ್ಯ ಅಂತ ಹೇಳ್ಬಿಟ್ಟು. ಆದ್ರೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟು ಹೇಳ್ತಾರೆ. ಮತ್ತೆ ಅವ್ರಿಗೆ ಜನಿವಾರದ ಒಂದು ಉಪನಯನ ಅಂತ ಏನ್ ಹೇಳ್ತೀವೋ ಆ ಕಾರ್ಯಕ್ರಮವೂ ಆಗುತ್ತೆ. ಅದಾದ್ಮೇಲೆ ಅವರು ಅಂದ್ರೆ ಅದ್ವೈತಾಚಾರ್ಯರಿಗೆ ಒಂದು 4 ವರ್ಷ ಇದ್ದಾಗ ಅವರು ತಂದೆ ತಾಯಿಗಳೆಲ್ಲರನ್ನೂ ಸಹ ಶಾಂತಿಪುರಕ್ಕೆ ಬರ್ತಾರೆ. ಸಿಲ್ಹೆಟ್ ಅನ್ನ ಬಿಟ್ಬಿಟ್ಟು ಅವ್ರು ಶಾಂತಿಪುರಕ್ಕೆ ಬರ್ತಾರೆ. ಅದು ಗಂಗಾ ನದಿ ದಡದಲ್ಲಿ ಇರುತ್ತೆ. ಆ ಶಾಂತಿಪುರಕ್ಕೆ ಬಂದ್ಮೇಲೆ ಅದ್ವೈತಾಚಾರ್ಯರು ಅವರು ಎಲ್ಲ ವೇದಾಧ್ಯಯನ ಎಲ್ಲವನ್ನ ಅವರು ಕಲ್ತ್ಕೋತಾರೆ. ಅವ್ರು ಎಲ್ಲವನ್ನ ಅವರು ತುಂಬಾ ಸುಲಭವಾಗಿ ಮತ್ತೆ ಹೆಚ್ಚು ಜ್ಞಾನವನ್ನ ಪಡೆದಿರೋದ್ರಿಂದ ಅವ್ರನ್ನ ಆಚಾರ್ಯ ಅಂತ ಹೇಳ್ಬಿಟ್ಟು ಸಹ ಅವ್ರಿಗೆ ಬಿರುದನ್ನ ಕೊಡ್ತಾರೆ. ಆದ್ರೆ ತುಂಬಾ ಹೆಚ್ಚು ದಿನ ಕುಬೇರ ಪಂಡಿತ ಮತ್ತೆ ನಾಭಾದೇವಿ ಇರೋದಿಲ್ಲ. ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಆಗ ಅದ್ವೈತ ಆಚಾರ್ಯರು ಅವರ ತಂದೆ ತಾಯಿಗಳಿಗೋಸ್ಕರ ಆ ಒಂದು ಶ್ರಾದ್ದ ಮಾಡ್ಲಿಕ್ಕೋಸ್ಕರ ಅವರು ಗಯಾಕ್ಕೆ ಹೋಗ್ತಾರೆ. ಗಯಾಕ್ಕೆ ಹೋಗ್ತಾ ಅವರು ಎಷ್ಟೊಂದು ಪವಿತ್ರ ಸ್ಥಳಗಳ ದರ್ಶನವನ್ನು ಸಹ ಅವರು ಮಾಡ್ಕೊಂಡು ಬರ್ತಾರೆ. ಅದೇ ತರ ಮಾಡ್ತಾ ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದಾಗ ಅವರು ಆ ಕೃಷ್ಣನ ಒಂದು ಸ್ಮರಣೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಅವರು
ಆ ಒಂದು ಭಾವ ಪರವಶತೆ ಹಂತಕ್ಕೆ ಹೋದಾಗ ಅವ್ರಿಗೆ ಒಂದು ವಿಷಯ ಗೋಚರ ಆಗತ್ತೆ. ಏನು ಅಂತಂದ್ರೆ ಮುಂದೆ ನವದ್ವೀಪದಲ್ಲಿ ಕೃಷ್ಣ ಅವರು ಚೈತನ್ಯ ಮಹಾಪ್ರಭುವಾಗಿ ಕಾಣಿಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಧ್ಯಾನದಲ್ಲಿ ಅರ್ಥ ಆಗತ್ತೆ. ಸೊ ವೃಂದಾವನದಲ್ಲಿ ಈ ಒಂದು ವೃಕ್ಷದ ಕೆಳಗಡೆ ಅವ್ರಿಗೆ ಮದನ ಮೋಹನ ಅನ್ನೋ ಒಂದು ವಿಗ್ರಹ ಸಿಗುತ್ತೆ. ಸೊ ಇವಾಗ ಯಾವಾಗ ಅದ್ವೈತಾಚಾರ್ಯರು ಅದನ್ನ ಪೂಜೆ ಮಾಡ್ತಿರ್ತಾರೋ ಅದನ್ನ ಮದನ ಗೋಪಾಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಿರ್ತಾರೆ. ಅದಾದ್ಮೇಲೆ ಅವ್ರು ಅದನ್ನ ಮಥುರಾ ಬ್ರಾಹ್ಮಣ ಒಬ್ಬರಿಗೆ ಕೊಡ್ತಾರೆ, ಪುರುಷೋತ್ತಮ ಚೋಬೆ ಅನ್ನೋರಿಗೆ ಕೊಡ್ತಾರೆ. ನಮಗ್ ಗೊತ್ತಿದೆ ಈ ಕತೆ ಅಲ್ವಾ. ಅಂದ್ರೆ ಮಥುರಾ ಬ್ರಾಹ್ಮಣ ಪುರುಷೋತ್ತಮ ಚೋಬೆ ಈ ಒಂದು ಯಾರು ಮದನ ಮೋಹನನನ್ನ ಅವ್ರು ಪೂಜೆ ಮಾಡ್ತಾ ಇರ್ತಾರೆ. ಒಂದ್ಸತಿ ಸನಾತನ ಗೋಸ್ವಾಮಿ ಅವ್ರು ಪೂಜೆ ಮಾಡ್ತಿರೋದನ್ನ ನೋಡಿದಾಗ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಇದೇನಿದು ಈ ಒಂದು ತಮ್ಮ ಆರಾಧ್ಯ ದೈವನನ್ನ ಈ ತರ ಒಂದು ಮಗುವ ಅಂದ್ರೆ ತಮ್ಮ ಹೊಟ್ಟೆಲಿ ಹುಟ್ಟೋರು ಮಗುವನ್ನ ನಾವು ಹೇಗ್ ನೋಡ್ಕೋತೀವಿ. ಒಂದೊಂದ್ಸತಿ ಅವ್ರಿಗೆ ಅಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದಾಗ ನಾವು ಅವ್ರನ್ನ ಪ್ರೀತಿನ ನೋಡ್ಕೋತೀವಿ, ಏನಾದ್ರು ತಪ್ಪು ಮಾಡಿದಾಗ ನಾವು ಅವ್ರಿಗೆ ಬೈತೀವಿ ಅಲ್ವಾ. ಆ ಒಂದು ಬೈಯೋ ದೃಶ್ಯವನ್ನ ಸನಾತನ ಗೋಸ್ವಾಮಿ ಅವರು ನೋಡ್ತಾರೆ. ಆಗ ಅವ್ರಿಗೆ ಬೇಜಾರಾಗತ್ತೆ, ಇದೇನಿದು ಈ ತರ ನೋಡ್ಕೋತಾ ಇದಾರಲ್ವಾ ಈ ಒಂದು ಆ ಅಂದ್ರೆ ಗೋಪಾಲನನ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಜಾರಾಗತ್ತೆ. ಆಗ ಅವ್ರು ಹೇಳ್ತಾರೆ, ನೀವೇನ್ ಈ ತರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆಗ ಅವ್ರಿಗೆ ಪುರುಷೋತ್ತಮ ಚೋಬೆಗೆ ಬೇಜಾರಾಗುತ್ತೆ, ಹೌದಾ ನಾವೇನಾದ್ರೂ ಅಪರಾಧ ಮಾಡ್ತಿದೀವಾ ಅಂತ ಹೇಳ್ಬಿಟ್ಟು ಅವರು ಸಹ ನೊಂದ್ಕೋತಾರೆ. ಅದಾದ್ಮೇಲೆ ರಾತ್ರಿ ಪುರುಷೋತ್ತಮ ಚೋಬೆ ಮತ್ತೆ ಸನಾತನ ಗೋಸ್ವಾಮಿ ಇಬ್ರು ಕನ್ಸಲ್ಲೂ ಸಹ ಭಗವಂತ ಕಾಣಿಸ್ಕೊತಾರೆ. ಪುರುಷೋತ್ತಮ ಚೋಬೆಗೆ ಹೇಳ್ತಾರೆ, ನಾನಿವಾಗ ನಿನ್ನ ಹತ್ರ ನಾನು ಸೇವೆನ ತಗೊಂಡಿದ್ದೀನಿ, ಇನ್ ಮುಂದೆ ನಾನು ಸನಾತನ ಗೋಸ್ವಾಮಿ ಹತ್ರ ಸೇವೆ ತಗೋಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ನಾಳೆ ಸನಾತನ ಗೋಸ್ವಾಮಿ ಬರ್ತಾರೆ, ಆಗ ನೀನು ಅದನ್ನ ವಾಪಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರ ಸನಾತನ ಗೋಸ್ವಾಮಿಗೂ ಸಹ ಕನ್ಸಲ್ಲಿ ಭಗವಂತ ಬರ್ತಾರೆ. ಭಗವಂತ ಬಂದ್ಬಿಟ್ಟು ಹೇಳ್ತಾರೆ, ನಾನಿವಾಗ ಆ ಒಂದು ರಸವನ್ನ ಅವ್ರ ಮಗನಾಗಿ ನಾನು ಆ ಒಂದು ರಸವನ್ನ ನಾನು ಅನುಭವಿಸ್ತಾ ಇದ್ದೆ, ನೀನ್ ಇವಾಗ ಬಂದ್ಬಿಟ್ಟು ಅದನ್ನ ನೀನು ಡಿಸ್ಟರ್ಬ್ ಮಾಡಿದ್ಯಾ ನೀನು ಅಂತ ಹೇಳಿದಾಗ ಸನಾತನ ಗೋಸ್ವಾಮಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಎಂತ ನಾನು ತಪ್ಪು ಮಾಡ್ಬಿಟ್ನಲ್ಲ, ನಾನು ಅಪರಾಧ ಮಾಡ್ದಂಗ ಆಯ್ತಲ್ಲ ಅಂತ ಅನ್ಕೋತಾರೆ. ಅದಾದ್ಮೇಲೆ ಸನಾತನ ಗೋಸ್ವಾಮಿ ಅವರು ಪುರುಷೋತ್ತಮ ಚೋಬೆ ಅವ್ರ ಮನೆಗೆ ಬಂದಾಗ ಅವರು ಕನಸನ್ನ ಹೇಳ್ತಾರೆ, ಭಗವಂತ ನಿಮ್ಮಿಂದ ಅವರು ಸೇವೆನ ಸ್ವೀಕರಿಸಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದಾಗ ಸನಾತನ ಗೋಸ್ವಾಮಿ ಭಗವಂತನ ಕರ್ಕೊಂಡ್ ಬರ್ತಾರೆ. ನಮಗ್ ಗೊತ್ತಿರೋ ಹಾಗೆ ಸನಾತನ ಗೋಸ್ವಾಮಿ ಅವ್ರಿಗೆ ಯಾವುದೇ ಒಂದು ಮನೆ ಏನಿಲ್ಲ ಅಲ್ವಾ. ಆ ಭಗವಂತನನ್ನ ಅವ್ರಿಗೆ ನೋಡ್ಕೋಬೇಕಂದ್ರೂ ಸಹ ಅವ್ರಿಗೆ ನೈವೇದ್ಯವನ್ನ ಅರ್ಪಿಸ್ಬೇಕಂದ್ರೂ ಸಹ ಅವ್ರ ಹತ್ರ ಏನೂ ಇಲ್ಲ. ಸೊ ಕೊನೆಗೆ ಅವರು ಒಂದು ಒಣಗಿದ ಚಪಾತಿಯನ್ನೇ ಅವರು ಅರ್ಪಿಸ್ತಾ ಇರ್ತಾರೆ. ಸೊ ಕೊನೆಗೆ ಭಗವಂತ ಒಂದ್ ದಿವಸ ಕೇಳ್ತಾರಲ್ವಾ, ಇದೇನು ನನಗೆ ಈ ತರ ಒಣಗಿದ ಚಪಾತಿನೇ ದಿನಾ ಕೊಡ್ತಾ ಇದ್ಯಾ, ನೀನು ಒಂದ್ ಸ್ವಲ್ಪ ತುಪ್ಪನಾದ್ರೂ ಹಾಕಿ ಕೊಡ್ಬಾರ್ದಾ ಅಂತ ಹೇಳ್ಬಿಟ್ಟು. ಅವಾಗ ಸನಾತನ ಗೋಸ್ವಾಮಿ ಏನ್ ಹೇಳ್ತಾರೆ, ಇವತ್ ನೀನು ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕು ಅಂತ ಕೇಳ್ತೀಯಾ, ನಾಳೆ ನೀನು ಅದಕ್ಕೆ ತುಪ್ಪ ಹಾಕು ಅಂತ ಹೇಳ್ತೀಯಾ, ನನಗೆ ನನ್ಗೆ ನೋಡ್ಕೊಳ್ಲಿಕ್ಕೆ ಸಾಧ್ಯ. ನನ್ನ ಗುರುಗಳು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳಿರೋ ಕೆಲಸ ಮಾಡ್ಕೊಂಡು ನನಗೆ ನಿನ್ನನ್ನು ನೋಡ್ಕೊಳ್ಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ನಿನಗೆ ಮೊದ್ಲೇ ಹೇಳಿದ್ದು, ನನಗೆ ನಿನ್ನನ್ನ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಈಗ ಬಂದಿದ್ಯಾ ಅಂತ ಹೇಳ್ಬಿಟ್ಟು. ಕೊನೆಗೆ ಭಗವಂತ ಅವರು ಒಬ್ಬ ಸಾಹುಕಾರನ ಸಹಾಯದಿಂದ ಒಂದು ದೊಡ್ಡ ಈಗ ನಾವ್ ಇದನ್ನ ನೋಡ್ತಾ ಇರೋದು, ಇಲ್ಲಿ ಏನು ನಾವು ಒಂದು ದೇವಸ್ಥಾನವನ್ನ ನೋಡ್ತಾ ಇದೀವೋ, ಇದು ಮದನ ಮೋಹನ ದೇವಸ್ಥಾನ ವೃಂದಾವನದಲ್ಲಿ ಇರುವಂತದ್ದು. ಈ ದೇವಸ್ಥಾನ ಸನಾತನ ಗೋಸ್ವಾಮಿಯವರ ಆರಾಧ್ಯ ದೇವನಾದಂತಹ ಮದನ ಮೋಹನ ಇರುವಂತಹ ಜಾಗ. ಸೊ ಇದು ಯಾರಿಂದ ಬಂದಿದೆ ಅಂತಂದ್ರೆ, ಇದು ಅದ್ವೈತಾಚಾರ್ಯರಿಂದ ಅದು ಸನಾತನ ಗೋಸ್ವಾಮಿ ಅವರಿಗೆ ಕೊನೆಗೆ ಅದು ಅವರ ಹಸ್ತಕ್ಕೆ ಬರುತ್ತೆ ಅದು. ಸೊ ನಾವಿವಾಗ ಆ ಒಂದು ಡಿಟಿಯನ್ನು ನಾವಿವಾಗ ನೋಡ್ಬೋದು ನಾವು. ಅಂದ್ರೆ ಒರಿಜಿನಲ್ ಡಿಟಿ ಬಂದು ಜೈಪುರದಲ್ಲಿದೆ. ಸೊ ಅದರ ಒಂದು ಪ್ರತಿಭಾ ವಿಗ್ರಹ ಅಂತ ನಾವೇನ್ ಕರಿತೀವೋ ಅದು ಈಗ ಈ ಒಂದು ದೇವಸ್ಥಾನದಲ್ಲಿದೆ. ಸೊ ಇದು ಅದ್ವೈತಾಚಾರ್ಯರು ಮತ್ತೆ ವೃಂದಾವನದ ನಡುವಿನ ಸಂಪರ್ಕ. ಅಂದ್ರೆ ವೃಂದಾವನದಲ್ಲಿ ಏನೆಲ್ಲ ಆಯ್ತು, ಅದ್ವೈತಾಚಾರ್ಯರಿಗೆ ಅವರಿಗೆ ಮನಸ್ಸಲ್ಲಿ ಗೋಚರ ಆಯ್ತು, ಮುಂದೆ ನವದ್ವೀಪದಲ್ಲಿ ಕೃಷ್ಣ ಕಾಣಿಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತೆ ಈ ಮದನ ಮೋಹನ ವಿಗ್ರಹ ಇವಾಗ ನಾವೇನ್ ನೋಡ್ತಾ ಇದೀವೋ ಅದನ್ನು ಸಹ ಅದ್ವೈತ ಆಚಾರ್ಯರಿಂದನೇ ಸಿಕ್ಕಿರುವಂತದ್ದು. ಸೊ ಈ ತರ ಅವರು ತೀರ್ಥಯಾತ್ರೆ ಮಾಡ್ತಾ ಅವರು ಮಿಥಿಲೆಗೆ ಬರ್ತಾರೆ. ಮಿಥಿಲೆಯಲ್ಲಿ ಅವರು ಕವಿ ವಿದ್ಯಾಪತಿಯನ್ನ ಅವರು ಭೇಟಿ ಮಾಡ್ತಾರೆ. ಸೊ ವಿದ್ಯಾಪತಿ ಅವರು ತುಂಬಾ ಸುಂದರವಾಗಿ ಅವರು ಎಲ್ಲ ಕವಿತೆಗಳನ್ನ ಹೇಳ್ತಾ ಇರ್ತಾರೆ. ಮುಂದೆನೂ ಸಹ ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಿದಾಗ ಅವರು ಈ ವಿದ್ಯಾಪತಿಯ ಕವಿತೆಗಳನ್ನ ಕೇಳ್ಬೇಕು ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಇಷ್ಟ ಆಗ್ತಿರತ್ತೆ, ಖುಷಿ ಆಗ್ತಾ ಇರತ್ತೆ. ಸೊ ಅದಾದ್ಮೇಲೆ ಅದ್ವೈತ ಪ್ರಭು ಕೊನೆಗೆ ದ್ವೀಪದಲ್ಲಿ ಒಂದ್ ಸ್ವಲ್ಪ ದಿವಸ ಇದ್ಬಿಟ್ಟು ಕೊನೆಗೆ ಶಾಂತಿಪುರಕ್ಕೆ ಬರ್ತಾರೆ. ಶಾಂತಿಪುರಕ್ಕೆ ಬಂದಾಗ ಎಲ್ಲ ಜನಗಳಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಎಷ್ಟೊಂದ್ ದಿನ ಆಗಿರುತ್ತೆ ಶಾಂತಿಪುರವನ್ನ ಬಿಟ್ಟು ಅದ್ವೈತಾಚಾರ್ಯರು ಅವ್ರು ಮರಳಿ ಬಂದಾಗ ಎಲ್ಲಾ ಜನರು ತುಂಬಾ ಸಂತೋಷವನ್ನ ಅವರು ಪಡ್ತಾರೆ. ಸೊ ಅದ್ವೈತಾಚಾರ್ಯರಿಗೆ ಇಬ್ರು ಪತ್ನಿಯರು ಇರ್ತಾರೆ, ಸೀತಾದೇವಿ ಮತ್ತೆ ಶ್ರೀದೇವಿ. ಸೊ ಅವರು ಯೋಗ ಮಾಯಾ ಅಂತ ನಾವೇನ್ ಕರಿತೀವೋ ಅವರು ಈ ರೂಪದಲ್ಲಿ ಬಂದಿರ್ತಾರೆ, ಸೀತಾದೇವಿ ಮತ್ತೆ ಶ್ರೀದೇವಿ ಅವರ ರೂಪದಲ್ಲಿ ಬಂದಿರ್ತಾರೆ. ಸೊ ಯೋಗ ಮಾಯಾ ಸೀತಾದೇವಿ ಅಂತ ಹೇಳ್ತಾರೆ, ಮತ್ತೆ ಅವಳ ಪ್ರಕಾಶ ರೂಪ ಬಂದು ಶ್ರೀದೇವಿ ವಿಸ್ತರಣೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವರಿಗೆ ಅಂದ್ರೆ ಸೀತಾದೇವಿಯಿಂದ 5 ಜನ ಮಕ್ಕಳಿದ್ದಾರೆ, ಕೃಷ್ಣದಾಸ, ಗೋಪಾಲ, ಬಲರಾಮ, ಸ್ವರೂಪ ಮತ್ತೆ ಜಗದೀಶ್ ಮಿಶ್ರಾ ಅಂತ. ಮತ್ತೆ ಶ್ರೀದೇವಿಯಿಂದ ಶ್ಯಾಮದಾಸ ಅನ್ನೋ ಒಬ್ಬ ಮಗ ಅವ್ರಿಗೆ ಹುಟ್ಟುತ್ತಾರೆ. ಸೊ ನಾವು ಈ ಒಂದು ಡಿಟಿಯನ್ನ ನಾವು ಶಾಂತಿಪುರದಲ್ಲಿ ನಾವು ನೋಡ್ಬೋದು. ಅದ್ವೈತಾಚಾರ್ಯರು
ಅದ್ವೈತಾಚಾರ್ಯರು ಮತ್ತೆ ಅವರ ಪತ್ನಿ ಮತ್ತೆ ಅವ್ರ ಮಗ, ಮೊದಲನೇ ಮಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಮಗ ಅಚ್ಯುತಾನಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದ್ವೈತಾಚಾರ್ಯರಿಗೆ 2 ಮನೆಗಳಿರುತ್ತೆ. ಒಂದು ಶಾಂತಿಪುರದಲ್ಲಿರುತ್ತೆ, ಇನ್ನೊಂದು ನವದ್ವೀಪದಲ್ಲಿರುತ್ತೆ. ಅವ್ರು 2 ಕಡೆನೂ ಓಡಾಡ್ತಾ ಇರ್ತಾರೆ ಅದ್ವೈತಾಚಾರ್ಯರು. ಸೊ ಅದ್ವೈತಾಚಾರ್ಯರು ಇದ್ದಾಗ ಅವರು ನವದ್ವೀಪಕ್ಕೆ ಬಂದಾಗ ಅಲ್ಲಿ ನೋಡ್ತಾರೆ, ಅಲ್ಲಿ ನವದ್ವೀಪ ಅನ್ನೋದು ಎಲ್ಲಾ ಜನಗಳು ಬಂದು ವಿದ್ಯೆಯನ್ನ ಕಲ್ತ್ಕೊಳ್ಲಿಕ್ಕೆ ಪ್ರಸಿದ್ಧವಾಗಿರುವಂತಹ ಜಾಗ ಆಗಿರುತ್ತೆ. ಆದ್ರೆ ಅವರ ಮನಸ್ಥಿತಿ ಯಾವ ತರ ಇರುತ್ತೆ ಅಂತಂದ್ರೆ, ನಾವಿವಾಗ ಏನೇ ಮಾಡಿದ್ರು ಸಹ ಕೃಷ್ಣನ ಸಂತೋಷಕ್ಕೆ ಮಾಡ್ಬೇಕು. ನಾವಿವಾಗ ಪ್ರವಚನವನ್ನ ನಾನು ಇವಾಗ ಹೇಳ್ತಾ ಇರೋದೇ ಆಗ್ಲಿ, ನೀವು ಇವಾಗ ಶ್ರವಣ ಮಾಡ್ತಿರೋದೇ ಆಗ್ಲಿ, ಅದು ಕೃಷ್ಣನ ಸಂತೋಷಕ್ಕೆ ಇರ್ಬೇಕು. ಅದ್ರ ಬದಲು ನಾನು ತುಂಬಾ ಹೆಚ್ಚು ಜ್ಞಾನ ಪಡ್ಕೊಂಡು ಎಲ್ಲರೂ ನನ್ನನ್ನ ಹೊಗಳೋ ತರ ಆಗ್ಲಿ, ಏನು ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಥವಾ ಇಷ್ಟು ಚೆನ್ನಾಗಿ ನಾನು ಶ್ಲೋಕವನ್ನ ಓದ್ತೀನಿ ಅಥವಾ ಈ ತರ ಒಂದು ಮನಸ್ಥಿತಿ ನಮ್ಗೆ ಇರಬಾರ್ದು ಅಲ್ವಾ. ಆದ್ರೆ ಅಲ್ಲಿ ಯಾವ ತರ ಇತ್ತು ಎಲ್ಲಾ ಜನರ ಮನಸ್ಥಿತಿ ಅಂತಂದ್ರೆ, ಆ ಆ ಒಂದು ಏನು ನಮ್ಮ ಗ್ರಂಥದಲ್ಲಿ ಇರುವಂತಹ ವಿಷಯಗಳನ್ನ ತಿಳ್ಕೊಂಡು ಅಥವಾ ಅದರಲ್ಲಿ ವ್ಯಾಕರಣ ಅಂತ ಏನಿದೆಯೋ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಕೊಂಡು ಒಬ್ರಿಗೊಬ್ರು ಒಂದು ಏನು ವಾಗ್ಯುದ್ಧ ಅಂತ ಹೇಳ್ತಾರಲ್ಲ. ಸೊ ನಾವು ನೋಡಿದ್ವಲ್ಲ ಚೈತನ್ಯ ಮಹಾಪ್ರಭುಗಳು ಮತ್ತೆ ಅಲ್ಲಿ ಕೇಶವ ಕಾಶ್ಮೀರಿ ಬಂದಾಗ, ಅಂದ್ರೆ ಯಾರು ತುಂಬಾ ಗ್ರೇಟ್ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಂತ ತಿಳ್ಕೋಬೇಕು, ಅದಕ್ಕೋಸ್ಕರ ಈ ಒಂದು ಜ್ಞಾನವನ್ನ ಉಪಯೋಗಿಸ್ಕೊತಾ ಇದ್ರು. ಮತ್ತೆ ಅಲ್ಲಿ ಇದು ಅದ್ವೈತ ಸಿದ್ಧಾಂತವೂ ಸಹ ಹೆಚ್ಚೆಚ್ಚು ಆಗ್ತಾ ಇತ್ತು. ಅದ್ವೈತ ಸಿದ್ಧಾಂತ ಅಂದ್ರೆ ಅಲ್ಲಿ ಭಗವಂತನಿಗೆ ಒಂದು ರೂಪ ಇಲ್ಲ ಅಂತ ಹೇಳೋದು. ಈ ರೂಪ ಇಲ್ಲ ಅಂತ ಅನ್ನೋದನ್ನ ಭಕ್ತರಿಗೆ ಕೇಳಲಿಕ್ಕೇನೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂದ್ರೆ ಯಾವ ತರ, ಇವಾಗ ನಾವು ಒಬ್ಬ ವ್ಯಕ್ತಿಯನ್ನ ನೀನು ಮೂಗ, ಕಿವುಡ, ಹೆಳವ ಅಂತ ಹೇಳ್ದಂಗ ಆಗತ್ತೆ. ಸೊ ಅದನ್ನ ಭಕ್ತರಿಗೆ ಕೇಳಲಿಕ್ಕೆ ಆಗೋದಿಲ್ಲ. ಇಂತಹ ಒಂದು ವಾತಾವರಣ ಅಲ್ಲಿರುತ್ತೆ. ಮತ್ತೆ ಎಲ್ಲರೂ ಸಹ ಹೆಚ್ಚು ಹೆಚ್ಚು ಈ ಭೌತಿಕ ಒಂದು ಸುಖದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊತಾ ಇದ್ದಾರೆ. ಅಂದ್ರೆ ಈ ಮೇಲ್ವರ್ಗ ಅಂತ ನಾವ್ ಏನ್ ಕರಿತೀವೋ ಆ ಬ್ರಾಹ್ಮಣರು ಯಾರು ಜ್ಞಾನಾರ್ಜನೆಗೆ ಹೆಚ್ಚು ಒತ್ತನ್ನ ಕೊಡ್ತಾರೋ ಅವರೇ ಒಂದು ಇಂತಹ ಸ್ಥಿತಿಗೆ ಬಂದಾಗ ಇನ್ನ ಸಾಮಾನ್ಯ ಜನರ ಪಾಡೇನು ಅಂತ ಹೇಳ್ಬಿಟ್ಟು ಅದ್ವೈತಾಚಾರ್ಯರು ಯೋಚನೆ ಮಾಡ್ತಾರೆ. ಸೊ ನಮ್ಗೆ ಗೊತ್ತಿರೋ ಹಾಗೇನೆ ವೈಷ್ಣವರೆಲ್ಲರೂ ಸಹ ಪರ ದುಃಖಿ ಅಲ್ವಾ. ಇವಾಗ ನಾವೇ ಆದ್ರೂ ಇವಾಗ ಭಗವಂತನ ಪೂಜೆ ಮಾಡಿದ್ರು ಅಥವಾ ಏನೇ ಮಾಡಿದ್ರು ನನಗೇನ್ ಸಿಗುತ್ತೆ, ನಮ್ಮನೆಯವ್ರಿಗೆ ಏನ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಅದ್ವೈತಾಚಾರ್ಯರು ಅವರು ಈ ಇಡೀ ಮಾನವ ಕುಲದ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದಾರೆ. ಮಾನವ ಜನ್ಮವನ್ನ ಈಗ ವ್ಯರ್ಥ ಮಾಡ್ಕೋತಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅವರು ಒಂದು ಮಾಯಾಪುರದಲ್ಲೂ ಸಹ ನವದ್ವೀಪದಲ್ಲೂ ಸಹ ಒಂದು ಶಾಲೆಯನ್ನ ಅವರು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅಲ್ಲಿ ಅವರು ಭಗವದ್ಗೀತಾ ಭಾಗವತವನ್ನ ಅವರು ಯಥಾರೂಪದಲ್ಲಿ, ಅಂದ್ರೆ ಭಗವಂತ ನಮ್ಗೆ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾರೋ ಆ ಒಂದು ಅರ್ಥ ವಿವರಣೆಯೊಂದಿಗೆ ಅವರು ಪ್ರವಚನ ಮಾಡ್ತಾ ಇರ್ತಾರೆ. ಅಂದ್ರೆ ಸ್ವಲ್ಪ ಜನ ಅಷ್ಟೇ ಬರ್ತಾ ಇರ್ತಾರೆ ಆ ಒಂದು ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ. ಸೊ ಇದೇ ತರ ನಡೀತಾ ಇರುತ್ತೆ. ಆಗ ಒಂದ್ಸತಿ ನಮ್ಗೆ ಗೊತ್ತಿರೋ ಹಾಗೇನೆ ಮಾಧವೇಂದ್ರ ಪುರಿ ಅಲ್ವಾ, ನಮ್ಗೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಅವ್ರಿಗೆ ಗೋಪಾಲ ಸಿಕ್ಕಿದಾಗ ನನ್ಗೆ ಚಂದನ ಬೇಕು ಅಂತ ಹೇಳಿದಾಗ ನೀನು ಪುರಿಗೆ ಹೋಗ್ಬಿಟ್ಟು ತಗೊಂಡ್ ಬಾ ಅಂತ ಹೇಳ್ತಾರೆ. ಆಗ ಅವರು ಪುರಿಗೆ ನಡ್ಕೊಂಡ್ ಹೋಗ್ತಾರೆ. ನಡ್ಕೊಂಡ್ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಈ ಒಂದು ಶಾಂತಿಪುರ ಸಿಗುತ್ತೆ. ಆ ಶಾಂತಿಪುರದಲ್ಲಿ ಅದ್ವೈತಾಚಾರ್ಯರ ಮನೆಯಲ್ಲಿ ಸ್ವಲ್ಪ ದಿವಸ ಅವರು ಅಲ್ಲಿ ಇರ್ತಾರೆ. ಸೊ ಅದ್ವೈತಾಚಾರ್ಯರಿಗೆ ಮಾಧವೇಂದ್ರ ಪುರಿ ಅವರನ್ನ ನೋಡಿದಾಗ ಅರ್ಥ ಆಗುತ್ತೆ ಅವರ ಒಂದು ಜ್ಞಾನ, ಅವರ ಒಂದು ಪ್ರಭೆ ಇದೆಲ್ಲ ನೋಡಿದಾಗ ಇವರೇ ನನಗೆ ಗುರುಗಳು, ಇವರನ್ನ ನಾನು ಗುರುವಾಗಿ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಮಾಧವೇಂದ್ರ ಪುರಿ ಅವ್ರ ಹತ್ರ ಅವರು ದೀಕ್ಷೆಯನ್ನ ಅವರು ತಗೋತಾರೆ. ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವೋ ಈ ಒಂದು ಜಾಗ ಅದ್ವೈತಾಚಾರ್ಯರು ಮಾಧವೇಂದ್ರ ಪುರಿಯವರಿಂದ ದೀಕ್ಷೆಯನ್ನ ತಗೊಂಡಿರುವಂತದ್ದು. ಶ್ರೀ ಅದ್ವೈತ ಪಥದಲ್ಲಿ ಚೈತನ್ಯ ಭಾಗವತದಲ್ಲಿ ವಿವರಿಸಿದಂತೆ ಅದ್ವೈತ ಆಚಾರ್ಯರು ಮಾಧವೇಂದ್ರ ಪುರಿಯನ್ನು ಮೊದಲು ಭೇಟಿಯಾದ ದೇಗುಲ ಇದು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಮಾಧವೇಂದ್ರ ಪುರಿಯವರು ಅದ್ವೈತ ಆಚಾರ್ಯರಿಗೆ ದೀಕ್ಷೆ ನೀಡಿದ ಸ್ಥಳ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಸ್ಥಳದಲ್ಲೇನೆ ಮಾಧವೇಂದ್ರ ಪುರಿಯವರು ಅದ್ವೈತ ಆಚಾರ್ಯರಿಗೆ ದೀಕ್ಷೆಯನ್ನ ಕೊಟ್ಟಿರುವಂತಹ ಸ್ಥಳ. ಸೊ ಅದಾದ್ಮೇಲೆ ಅದ್ವೈತಾಚಾರ್ಯರಿಗೆ ತುಂಬಾ ಮನಸ್ಸಿಗೆ ನೋವಾಗ್ತಿರುತ್ತೆ. ನಾನು ಏನಾದ್ರೂ ಮಾಡ್ಬೇಕು, ನಾನು ಹೌದು ಅಂದ್ರೆ ಅವ್ರಿವಾಗ ಭಗವಂತನ ಅವತಾರ ಅಲ್ವಾ, ಅವ್ರ ಮಹಾವಿಷ್ಣು, ಅವ್ರ ಕೈಯಲ್ಲಿ ಆಗ್ದಲೇ ಇರೋದು ಏನಿದೆ. ಆದ್ರೂ ಸಹ ಅವ್ರಿಗೆ ಗೊತ್ತಾಗತ್ತೆ ಈ ಒಂದು ಜನಗಳನ್ನ ತಿದ್ಲಿಕ್ಕೆ, ಇವ್ರನ್ನೆಲ್ಲ ಉದ್ಧಾರ ಮಾಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ದೇವೋತ್ತಮ ಪರಮ ಪುರುಷನೇ ಅವರ ಮೂಲ ರೂಪದಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ, ಇವಾಗ ಆ ಒಂದು ಕೃಷ್ಣ ಪ್ರೇಮವನ್ನ ಕೊಡ್ಬೇಕು ಅಂತಂದ್ರೆ ಆ ಒಂದು ಕೃಷ್ಣ ಪರಿಪೂರ್ಣ ಅವತಾರದಲ್ಲೇ ಬರ್ಬೇಕು, ಮಹಾವಿಷ್ಣುವಿಗೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನೆ ಅವ್ರು ಇವಾಗ ಚೈತನ್ಯ ಮಹಾಪ್ರಭುವಾಗಿ ಆ ಪೂರ್ಣ ರೂಪದಲ್ಲಿ, ಅಂದ್ರೆ ಆ ಮೂಲ ರೂಪದಲ್ಲೇನೆ ಅವರು ಭಕ್ತನ ರೂಪದಲ್ಲಿ ಅವರು ಕಾಣಿಸ್ಕೊತಾ ಇದಾರೆ. ಸೊ ಆ ಪೂರ್ಣ ಅವತಾರ ಅಥವಾ ಪೂರ್ಣ ರೂಪದಲ್ಲಿ ಬಂದಾಗ ಅಷ್ಟೇನೆ ಆ ಕೃಷ್ಣ ಪ್ರೇಮವನ್ನ ಅವ್ರು ಹಂಚ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ಮಹಾವಿಷ್ಣುವಾದಂತಹ ಅದ್ವೈತ ಆಚಾರ್ಯರು ಈಗ ಕೃಷ್ಣನನ್ನ ಕುರಿತು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವ ತರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮಗ್ ಗೊತ್ತಿರೋ ಹಾಗೇನೆ, ಅವ್ರು ಇವಾಗ ಗಂಗಾ ನದಿ ತೀರದಲ್ಲಿ ಆ ಸಾಲಿ ಗ್ರಾಮಕ್ಕೆ ಅವರು ತಮ್ಮ ಬೊಗಸೆ ತುಂಬಾ ಆ ಗಂಗಾ ನೀರನ್ನ ಅವರು ಅರ್ಪಿಸ್ತಾ ಇದ್ದಾರೆ. ಮತ್ತೆ ತುಳಸಿ ದಳ ಅಂದ್ರೆ ಆ ಮಂಜರಿ, ಎಸ್ಪೆಷಲಿ ಮಂಜರಿ ಅಂದ್ರೆ ತುಂಬಾ ಭಗವಂತನಿಗೆ ಪ್ರಿಯವಾದದ್ದು. ಆ ಮಂಜರಿಯನ್ನ ಅವರು ಅರ್ಪಿಸ್ತಾ ಇದ್ದಾರೆ. ಎಂತಹ ಭಾವನೆಯಲ್ಲಿ ಅರ್ಪಿಸ್ತಾ ಇದ್ದಾರೆ ಅವರು ಅವರ ಹೃದಯದಿಂದ ಆ ಒಂದು ಮೊರೆ ಬರ್ತಾ ಇದೆ.
ಭಗವಂತ ನೀನೇ ಬಂದು ಇವರನ್ನೆಲ್ಲ ಕಾಪಾಡ್ಬೇಕು, ಇವರೆಲ್ಲ ಆಗಿದ್ದಾರೆ, ಇವ್ರನ್ನೆಲ್ಲ ನೀನು ಪಾವನಗೊಳಿಸ್ಬೇಕಂದ್ರೆ ನೀನೇ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಕೂಗ್ತಾ ಇದ್ದಾರೆ. ಯಾವ ತರ ಕೂಗು ಅಂತಂದ್ರೆ ಅದನ್ನ ಪ್ರೇಮ ಹುಂಕಾರ ಅಂತ ಹೇಳ್ತಿದ್ದಾರೆ. ಅಂದ್ರೆ ದೊಡ್ಡ ಸ್ವರದಲ್ಲಿ, ಉಚ್ಚ ಸ್ವರದಲ್ಲಿ ಭಗವಂತನನ್ನ ಅವ್ರು ಕೂಗ್ತಾ ಇದ್ದಾರೆ, ನೀನೇ ಬರ್ಬೇಕು ಅಂತ. ಅವ್ರು ಎಷ್ಟು ಅವರ ಸ್ವರ ಉಚ್ಚವಾಗಿದೆ ಅಂತಂತಂದ್ರೆ ಅದು ಈ ಭೌತಿಕ ಪ್ರಪಂಚದ 7 ಪದರಗಳನ್ನ ದಾಟಿ ಅದು ಆಧ್ಯಾತ್ಮ ಲೋಕಕ್ಕೆ ಹೋಗಿ ಭಗವಂತನಿಗೆ ಅದು ಕೇಳಿಸ್ತಾ ಇದೆ. ಅಷ್ಟು ಉಚ್ಚ ಸ್ವರದಲ್ಲಿ ಅವರು ಆ ಭಾವ ಪರವಶತೆಯಿಂದ ಭಗವಂತನನ್ನ ಅವರು ಬೇಡ್ಕೋತಾ ಇದ್ದಾರೆ, ನೀನೇ ಬರ್ಬೇಕು, ಈ ಭೌತಿಕ ಪ್ರಪಂಚವನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಅವರು ಆ ಗಂಗಾ ನೀರಿನ ಜೊತೆ ಅವ್ರು ಇನ್ನ ಏನನ್ನ ಅರ್ಪಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಕಣ್ಣಿನಿಂದ ನೀರು ಸುರಿತಾ ಇದೆ. ನೋಡಿ, ಬೇರೆಯವರ ಸ್ಥಿತಿಯನ್ನ ನೋಡಿ ಅವ್ರಿಗೆ ಅಷ್ಟು ದುಃಖ ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಿದೆ. ಆ ಕಣ್ಣಿನಿಂದನೂ ಸಹ ಅವರು ಭಗವಂತನನ್ನ ತೊಳಿತಾ ಇದ್ದಾರೆ. ಅಂದ್ರೆ 2 ನೀರಿನಿಂದ ಅವರು ಭಗವಂತನನ್ನ ತೊಳಿತಾ ಇದ್ದಾರೆ. ಈ ಒಂದು ಮೊರೆಗೆ ಭಗವಂತನಿಗೆ ತಲುಪುತ್ತೆ. ಅವರು 52 ವರ್ಷಗಳು ಅಂದ್ರೆ ಅದ್ವೈತಾಚಾರ್ಯ ಬಂದ್ಮೇಲೆ 52 ವರ್ಷಗಳಾದ್ಮೇಲೆ ಅವರು ಚೈತನ್ಯ ಮಹಾಪ್ರಭುವಾಗಿ ಅವರು ಕಾಣಿಸ್ಕೊತಾರೆ. ನಮ್ಗೆ ಈ ಒಂದು ಪ್ರಸಂಗದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ 9ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳಿದ್ದಾರೆ. ಇಲ್ಲಿ ಅದ್ವೈತಾಚಾರ್ಯರು ಏನನ್ನ ಮಾಡಿದ್ದಾರೆ, ಅವರು ಒಂದು ಬಗೆಸೆ ನೀರನ್ನ ಅವರು ಅರ್ಪಿಸಿದ್ದಾರೆ, ಕಣ್ಣೀರಿನಿಂದ ಅವರು ಭಗವಂತನನ್ನ ಅವರು ಪ್ರಾರ್ಥಿಸಿದ್ದಾರೆ. ಮತ್ತೆ ಅವರು ಪತ್ರ ಅಂದ್ರೆ ಆ ಒಂದು ತುಳಸಿ ಪತ್ರದಿಂದ ಅವರು ಪೂಜೆನ ಮಾಡಿದ್ದಾರೆ. ಇಷ್ಟರಿಂದನೇ ಅವರು ಭಗವಂತ ಅವರನ್ನ ಅಂದ್ರೆ ಒಲ್ದಿದ್ದಾರೆ. ಅಂದ್ರೆ ಏನರ್ಥ, ಯಾವ ತರ ಅವರು ಪೂಜೆ ಮಾಡಿದ್ದಾರೆ ಅಲ್ಲಿ ಭಗವಂತ ನೋಡಿದ್ದಾದ್ರೂ ಏನು, ಅವರು ಭಕ್ತಿಯನ್ನ ನೋಡಿದ್ದಾರೆ ಅಲ್ವಾ. ಅವರು ಅಷ್ಟು ಆ ಒಂದು ಹೃದಯದಿಂದ ಆ ಏನು ಪ್ರಾರ್ಥನೆ ಬಂದಿದೆಯೋ ಆ ಮೊರೆಗೆ ಅವರು ಹೋಗೊಟ್ಟು ಅವರು ಚೈತನ್ಯ ಮಹಾಪ್ರಭುವಾಗಿ ಕಾಣಿಸ್ಕೊತಾರೆ. ಸೊ ಇದು ನಾವಿಲ್ಲೇನ್ ನೋಡ್ತಾ ಇದ್ದೀವೋ, ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮನಕ್ಕಾಗಿ ಅದ್ವೈತ ಆಚಾರ್ಯರಿಂದ ಪೂಜಿಸಲ್ಪಟ್ಟ ಶ್ರೀ ಮದನ ಗೋಪಾಲ ಮತ್ತೆ ಶಾಲಿಗ್ರಾಮ ಶಿಲೆ. ಅಂದ್ರೆ ಆ ಪುರುಷೋತ್ತಮ ಶೋಭೆಗೆ ಕೊಡಕಿನ ಮುಂಚೆ ಈ ಅವರೇ ಪೂಜೆ ಮಾಡ್ತಿರೋಂತಹ ಮದನ ಗೋಪಾಲ ದೇವರು. ಆಮೇಲೆ ಅದನ್ನ ಮದನ ಮೋಹನ ಅಂತ ಹೇಳ್ಬಿಟ್ಟು ಕರೆಯೋದಕ್ಕೆ ಶುರು ಮಾಡಿದ್ರು. ಯಾವಾಗ ಅದು ಸನಾತನ ಗೋಸ್ವಾಮಿ ಅವ್ರ ಕೈಗೆ ಹೋಯ್ತು ಆಗ ಅದನ್ನ ಮದನ ಮೋಹನ ಅಂತ ಕರೀತಾರೆ. ಸೊ ಇದು ಸಾಲಿಗ್ರಾಮ ಶಿಲೆ, ಅವ್ರು ಪೂಜೆ ಮಾಡಿರುವಂತಹ ಸಾಲಿಗ್ರಾಮ ಶಿಲೆ. ಸೊ ಅದ್ವೈತಾಚಾರ್ಯರು ಈಗ ಈ ಪ್ರಾರ್ಥನೆಯನ್ನ ಮಾಡಿದ್ಮೇಲೆ ಭಗವಂತ ಅವ್ರು ಕಾಣಿಸ್ಕೊತಾರೆ. ಸೊ ನಾವು ಮುಂದೆ ನೋಡೋಣಂತೆ ಅದ್ವೈತಾಚಾರ್ಯರ ಕೊಡುಗೆ ಏನು ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಮಹಾಪ್ರಭುಗಳು ಕಾಣಿಸ್ಕೊಳ್ಳಿಕ್ಕಿನ ಮುಂಚೆ ನಿತ್ಯಾನಂದ ಪ್ರಭುಗಳು ಕಾಣಿಸ್ಕೊತಾರೆ. ಅವರು ಏಕಚಕ್ರ ಗ್ರಾಮದಲ್ಲಿ ಹಡಾಯಿ ಪಂಡಿತ ಮತ್ತೆ ಪದ್ಮಾದೇವಿಯ ಕುಟುಂಬದಲ್ಲಿ ಅವರು ಹುಟ್ಟುತ್ತಾರೆ. ಅದಾದ್ಮೇಲೆ ಜಗನ್ನಾಥ ಮಿಶ್ರ ಮತ್ತೆ ಶಚಿದೇವಿಗೆ 8 ಹೆಣ್ಮಕ್ಳು ಹುಟ್ಟುತ್ತಾರೆ. ಅದಾದ್ಮೇಲೆ ಒಬ್ಬ ಮಗ ಹುಡ್ತಾನೆ. ಅಂದ್ರೆ ಅವರು ಸಹ ನಿತ್ಯಾನಂದ ಪ್ರಭುವಿನ ಒಂದು ಅಂಶ, ವಿಶ್ವರೂಪ ಹುಡ್ತಾರೆ. ಅದಾದ್ಮೇಲೆ ಯಾರು ಚೈತನ್ಯ ಮಹಾಪ್ರಭುಗಳವರು ಹುಡ್ತಾರೆ. ಸೊ ವಿಶ್ವಾಂಬರರಾಗಿ ಅವರು ಹುಡ್ತಾರೆ. ಅವರು ಗೌರ ಪೂರ್ಣಿಮೆ ದಿವಸ ಅವರು ಕಾಣಿಸ್ಕೊತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ್ಮೇಲೆ ಅವ್ರನ್ನ ನೋಡ್ಲಿಕ್ಕೆ ಎಲ್ಲರನ್ನೂ ಸಹ ಬರ್ತಾರೆ. ಇವಾಗ ನಾವು ಅದ್ವೈತಾಚಾರ್ಯರನ್ನ ನೋಡಿದ್ವಲ್ಲ, ಇಡೀ ಊರೇ ಬರ್ತಾರೆ ಅವ್ರನ್ನ ದರ್ಶನ ತಗೊಳ್ಲಿಕ್ಕೆ. ಅದೇ ತರ ಚೈತನ್ಯ ಮಹಾಪ್ರಭುಗಳು ಹುಟ್ಟಾಗ್ಲೂ ಅಷ್ಟೇನೆ ಈವನ್ ದೇವತೆಗಳನ್ನು ಸಹ ಬರ್ತಾರೆ. ಅವಾಗ ಶಾಂತಿಪುರದಿಂದ ಅದ್ವೈತಾಚಾರ್ಯರ ಪತ್ನಿ ಶ್ರೀಮತಿ ಸೀತಾ ಠಾಕುರಾಣಿ ಅವ್ರನ್ನು ಸಹ ಎಷ್ಟೊಂದು ಉಡುಗೊರೆಗಳನ್ನೆಲ್ಲ ತಗೊಂಡ್ಬಿಟ್ಟು ಆ ಒಂದು ಅದ್ಭುತ ಮಗುವನ್ನ ನೋಡ್ಲಿಕ್ಕೆ ಅವರು ಬರ್ತಾರೆ. ಬಂದ್ಬಿಟ್ಟು ಅವ್ರಿಗೆ ಆ ಮಗುವಿಗೆ ಆಶೀರ್ವಾದವನ್ನು ಸಹ ಅವರು ಮಾಡ್ತಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೆ 2 ಮನೆಗಳಿದೆ ಅಲ್ವಾ ಅದ್ವೈತಾಚಾರ್ಯರಿಗೆ. ಒಂದು ಶಾಂತಿಪುರದಲ್ಲಿ ಒಂದಿದೆ, ಮತ್ತೆ ನವದ್ವೀಪದಲ್ಲಿ ಒಂದಿದೆ. ಸೊ ನವದ್ವೀಪದಲ್ಲಿ ಅವ್ರು ಇವಾಗ ಇಲ್ಲಿ ಭಗವದ್ಗೀತಾ ಭಾಗವತ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭುಗಳ ಅಣ್ಣ ಅಂದ್ರೆ ಆ ವಿಶ್ವರೂಪ ಅವರು ಗಂಗಾ ನದಿ ಸ್ನಾನ ಆದ್ಮೇಲೆ ಅವರು ಪ್ರತಿದಿನನೂ ಸಹ ಅದ್ವೈತಾಚಾರ್ಯರ ಆ ಒಂದು ಶಾಲೆಗೆ ಹೋಗ್ಬಿಟ್ಟು ಅವರು ಭಗವದ್ಗೀತಾ ಭಾಗವತವನ್ನ ಅವರು ಕೇಳಿಸ್ಕೊತಾ ಇರ್ತಾರೆ. ಅವರು ತುಂಬಾ ಒಂದು ಭಕ್ತಿ ಶ್ರದ್ಧೆಯಿಂದ ಆಲಿಸ್ತಾ ಇರ್ತಾರೆ, ಶ್ರವಣ ಮಾಡ್ತಿರ್ತಾರೆ. ಮತ್ತೆ ಇವರು ಅದ್ವೈತಾಚಾರ್ಯರು ಪೂಜೆ ಮಾಡ್ತಾ ಇದ್ದಾಗ ವಿಶ್ವರೂಪ ಅದನ್ನ ಅವರ ಸ್ನೇಹಿತರಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅವ್ನು ಎಕ್ಸ್ಪ್ಲೈನ್ ಮಾಡ್ತಿರೋ ವಿವರಿಸ್ತಾ ಇರೋ ರೀತಿಯನ್ನ ನೋಡ್ಬಿಟ್ಟು ಅದ್ವೈತಾಚಾರ್ಯರಿಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರು ಪೂಜೆ ಮಾಡೋದನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಆ ಒಂದು ವಿಶ್ವರೂಪನನ್ನ ಆಲಿಂಗನ ಮಾಡ್ಕೋತಾರೆ. ಮತ್ತೆ ವಿಶ್ವರೂಪ ಅಲ್ಲಿ ಇದ್ದಾಗ ಅವನಿಗೆ ಪ್ರಸಾದವನ್ನ ಕೊಡ್ಲಿಕ್ಕೋಸ್ಕರ ಚಿಕ್ಕ ನಿಮಾಯ್, ಇನ್ನ ಚೈತನ್ಯ ಮಹಾಪ್ರಭುಗಳು ತುಂಬಾ ಚಿಕ್ಕವರು ಇರ್ತಾರೆ, ಅವ್ರ ಕೈಯಲ್ಲಿ ಶಚಿಮಾತೆ ಆ ಪ್ರಸಾದವನ್ನ ಕಳಿಸ್ತಿರ್ತಾರೆ, ಅಣ್ಣನಿಗೆ ಕೊಟ್ಬಿಟ್ ಬಾ ಅಂತ ಹೇಳ್ಬಿಟ್ಟು. ಮತ್ತೆ ಒಂದೊಂದ್ಸತಿ ನೀನ್ ಹೋಗ್ಬಿಟ್ಟು ಅಣ್ಣನನ್ನ ಕರ್ಕೊಂಡ್ ಬಾ, ಪ್ರಸಾದ ತಿನ್ಲಿಕ್ಕೋಸ್ಕರ ಸಮಯ ಆಗಿದೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತಾರೆ. ಆಗ ಈ ಸಮಯದಲ್ಲಿ ಅದ್ವೈತಾಚಾರ್ಯರು ಪುಟ್ಟ ನಿಮಾಯನನ್ನ ನೋಡ್ತಾ ಇರ್ತಾರೆ. ನಿಮಾಯನನ್ನ ನೋಡಿದಾಗ ಅವ್ರಿಗೆ ತುಂಬಾ ಅವರು ವಿಸ್ಮಯರಾಗ್ತಿರ್ತಾರೆ. ಅವರ ಒಂದು ರೂಪವನ್ನ ನೋಡಿ, ಅವರ ಪ್ರಭೆಯನ್ನ, ಆ ಗೋಲ್ಡನ್ ಕಾಂಪ್ಲೆಕ್ಷನ್ ಅಂತ ನಾವೇನ್ ಕರಿತೀವೋ ಅದನ್ನ ನೋಡಿ ತುಂಬಾ ಅವರಿಗೆ ಸಂತೋಷ ಆಗ್ತಿರುತ್ತೆ. ಆಗ ಅವ್ರಿಗೆ ಅನ್ಸುತ್ತೆ ಅದ್ವೈತಾಚಾರ್ಯ ಈಸ್ ನೋನ್ ಫಾರ್ ಇಸ್ ಡಿವೋಷನ್ ಮತ್ತೆ ರಿನನ್ಸಿಯೇಷನ್ ಅಂತ ಕರೀತಾರೆ. ಅವರ ಭಕ್ತಿ ಮತ್ತೆ ಅವರ ಒಂದು ಪರಿತ್ಯಾಗ ಅಂತ ನಾವೇನ್ ಹೇಳ್ತೀವೋ ಆ ತ್ಯಾಗಕ್ಕೆ ಅವರು ಹೆಸರುವಾಸಿ. ಅವ್ರು ಏನನ್ನ ನೋಡಿ ಆಕರ್ಷಣೆಗೆ ಒಳಗಾಗ್ತಾ ಇರೋದಿಲ್ಲ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾನು ಯಾವ್ದನ್ನ ನೋಡಿ ಆಕರ್ಷಣೆಗೆ ಒಳಗಾಗೋದಿಲ್ವಲ್ಲ, ನಾನು ಯಾಕೆ ಈ ಒಂದು ಪುಟ್ಟ ನಿಮಾಯನನ್ನ ನೋಡ್ಬಿಟ್ಟು ನಾನು ಆಕರ್ಷಣೆಗೆ ಒಳಗಾಗ್ತಿದೀನಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರಂತೆ. ಅವ್ರಿಗಿನ್ನ ಗೊತ್ತಿರೋದಿಲ್ಲ ಇವರೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು.
ಸೊ ಈ ತರ ಅವರು ಮೊದಲನೇ ಬಾರಿ ಅವರು ನೋಡ್ತಾ ಇರ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಭೇಟಿ ಆ ತರ ಆಗತ್ತೆ. ನಿತ್ಯಾನಂದ ಪ್ರಭುಗಳ ಅಣ್ಣ ವಿಶ್ವರೂಪನಿಗೆ ಈ ಒಂದು ಜ್ಞಾನವನ್ನ ತಿಳ್ಕೊಂತ ಅವ್ರಿಗೆ ಅನ್ಸುತ್ತೆ ನಾನು ಸನ್ಯಾಸಿ ಆಗ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಅದ್ರ ಜೊತೆ ಮನೆಯಲ್ಲಿ ಸಹ ಮಾತುಕತೆ ನಡೀತಾ ಇರುತ್ತೆ. ಜಗನ್ನಾಥ ಮಿಶ್ರ ಮತ್ತೆ ಸಚಿ ಮಾತೆ ಅವರು ವಿಶ್ವರೂಪನಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವರು ಯಾರಿಗೂ ಹೇಳ್ತಾನೆ ಮನೆ ಬಿಟ್ಟು ಹೋಗ್ಬಿಟ್ಟು ಅವರು ಸನ್ಯಾಸವನ್ನ ಸ್ವೀಕರಿಸ್ತಾರೆ. ಈ ವಿಷಯ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ, ಯಾವಾಗ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನ ಸ್ವೀಕರಿಸಿ ಅವರು ಸಹ ಭಾರತದಲ್ಲಿ ಏನು ಪ್ರಚಾರ ಮಾಡ್ಲಿಕ್ಕೋಸ್ಕರ ಅವ್ರು ಎಲ್ಲಾ ಕಡೆ ಅವರು ಏನು ಪ್ರಯಾಣ ಮಾಡ್ತಾ ಇದ್ದಾಗ, ಅವರು ಪಂಡ್ರಾಪುರದಲ್ಲಿ ಬಂದಾಗ ಅವರು ಮಾಧವೇಂದ್ರ ಪುರಿ ಅವರ ಶಿಷ್ಯ ಒಬ್ರು ಶ್ರೀರಂಗಪುರಿ ಅನ್ನೋರ್ನ ಭೇಟಿ ಮಾಡ್ತಾರೆ. ಆಗ ಅವ್ರಿಗೆ ಅವ್ರ ಅಣ್ಣನ ಬಗ್ಗೆ ಗೊತ್ತಾಗತ್ತೆ. ನಿಮ್ಮ ಅಣ್ಣ ಸನ್ಯಾಸತ್ವನ ತಗೋತಾರೆ. ಸನ್ಯಾಸತ್ವನ ತಗೊಂಡಾಗ ಅವ್ರಿಗೆ ಶಂಕರಾರಣ್ಯ ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ. ಅವ್ರು ಇವಾಗ ಇಲ್ಲ, ಅವರು ಈ ಭೌತಿಕ ಪ್ರಪಂಚವನ್ನೇ ಬಿಟ್ಟು ಹೋಗಾಯ್ತು ಅಂತ ಬಿಟ್ಟು ಗೊತ್ತಾಗತ್ತೆ. ಸೊ ಈ ವಿಷಯ ಆಮೇಲೆನೆ ಗೊತ್ತಾಗೋದು. ಆದ್ರೆ ಚೈತನ್ಯ ಮಹಾಪ್ರಭುಗಳ ಅಣ್ಣ ವಿಶ್ವರೂಪ ಅವರು ಅವ್ರನ್ನ ಮನೆ ಬಿಟ್ಟು ಹೋದ್ಮೇಲೆ ಎಲ್ಲರಿಗೂ ತುಂಬಾ ದುಃಖ. ಶಚಿ ಮಾತೆಗೂ ಮತ್ತೆ ಜಗನ್ನಾಥ ಮಿಶ್ರ ಅವರಿಗೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ನಿಮಾಯಿನೂ ಸಹ ಈಗ ಇದೇ ಅಣ್ಣನ ದಾರಿನೇ ಹಿಡಿದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರಿಗೆ ಈಗ ಅದ್ವೈತಾಚಾರ್ಯರ ಮನೆಗೆ ಹೋಗೋದನ್ನು ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಓದು ಬರಹ ಯಾವ್ದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಗ ಮದ್ವೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ತಾರೆ. ಸೊ ಈ ತರ ಅವರು ಬದಲಾವಣೆ ಆಗ್ಬಿಡ್ತಾರೆ. ಅಂದ್ರೆ ಮಗ ಇವಾಗ ನಮ್ಮಿಂದ ದೂರ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಕೊನೆಗೆ ಜಗನ್ನಾಥ ಮಿಶ್ರನೂ ಸಹ ಅವರು ಈ ಇಹಲೋಕವನ್ನೇ ತ್ಯಜಿಸ್ತಾರೆ. ಈಗ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವರು ಮದ್ವೆ ಆಗಿರುವಂತಹ ಲಕ್ಷ್ಮೀ ಪ್ರಿಯಾ ಅವ್ರ ಜೊತೆ ಅವ್ರು ಇವಾಗ ಇರ್ತಾರೆ. ಸೊ ಈ ತರ ಇದ್ದಾಗ ಅಂದ್ರೆ ಮೊದ್ಲು ಯಾರು ಶಚಿ ಮಾತೆ ಅವರು ಅನ್ಕೋತಾರೆ, ಓಕೆ ಏನೋ ನನ್ ಮಗ ಈಗ ಮೊದಲನೇ ಮಗ ಈಗ ಸನ್ಯಾಸತ್ವವನ್ನು ತಗೊಂಡಿದ್ದಾನೆ ಅಥವಾ ಅವ್ರು ನಮ್ಮನ್ನ ಅಗಲಿ ದೂರ ಹೋಗಿದ್ದಾನೆ ಈಗ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಏನು ಅವ್ರ ಮನಸ್ಸಲ್ಲಿ ಬೇರೆ ತರ ಯೋಚನೆ ಮಾಡೋದಿಲ್ಲ. ಆದ್ರೆ ಯಾವಾಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಸಹ ಆ ಅದ್ವೈತಾಚಾರ್ಯರಿಂದ ಆಕರ್ಷಣೆಗೆ ಒಳಗಾಗಿ ಅವರೂ ಸಹ ಆ ಒಂದು ಜ್ಞಾನವನ್ನ ಪಡ್ಕೋಬೇಕು ಅಂತ ಹೋದಾಗ ಆಗ ಒಂದು ಯೋಚನೆ ಮಾಡ್ತಾರೆ ಅವ್ರ ತಲೆ. ಇದನ್ನ ಯಾರ ಹತ್ರನೂ ಅವ್ರು ಹೇಳ್ಕೊಳೋದಿಲ್ಲ. ಶಚಿ ಮಾತೆ ಮನಸ್ಸಲ್ಲೇ ಯೋಚನೆ ಮಾಡ್ಕೋತಾರೆ, ಇದೇನಿದು ಅದ್ವೈತಾಚಾರ್ಯ ಅಂದ್ರೆ ಅದ್ವೈತ ಅಂತಂದ್ರೆ ಎಲ್ಲರನ್ನ ಅವರು ಒಟ್ಟಿಗೆ ಒಟ್ಟುಗೂಡಿಸ್ಬೇಕು, ಅವ್ರನ್ನ ಅದ್ವೈತ ಅಂತ ಕರೀತಾರೆ. ಇವ್ರು ನೋಡಿದ್ರೆ ಅದ್ವೈತಾಚಾರ್ಯರು ಎಲ್ಲರನ್ನ ಬೇರ್ಪಡಿಸ್ತಾ ಇದಾರೆ. ನನ್ನ ದೊಡ್ಡ ಮಗನಿಂದ ನನ್ನನ್ನ ಬೇರ್ಪಡಿಸಿದ್ರು, ಈಗ ಚಿಕ್ಕ ಮಗನನ್ನು ಸಹ ಅವರು ಬೇರ್ಪಡಿಸ್ಲಿಕ್ಕೆ ಹೊರಟಿದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಮನಸ್ಸಲ್ಲೇ ಅವರು ಆ ಅದ್ವೈತಾಚಾರ್ಯರ ಬಗ್ಗೆ ಈಗ ಈ ತರ ಒಂದು ಅಪರಾಧವನ್ನ ಅವರು ಮಾಡ್ಕೋತಾರೆ. ಸೊ ಇಲ್ಲಿ ಮುಂದೆ ನಮ್ಗೆ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಯಾವಾಗ ಅವರು ಗಯಾಕ್ಕೆ ಹೋಗಿ ಅವ್ರ ತಂದೆ ಶ್ರಾದ್ದ ಕ್ರಿಯೆಯನ್ನ ಮುಗಿಸಿ ಈಶ್ವರಪುರಿಯಿಂದ ಅವರು ಆ ದೀಕ್ಷೆನ ತಗೊಂಡು ವಾಪಸ್ ಬಂದಾಗ ಅವರು ಕೃಷ್ಣ ಪ್ರೇಮವನ್ನ ಪಡಿತಾರೆ ಅಲ್ವಾ. ಕೃಷ್ಣ ಪ್ರೇಮವನ್ನ ಪಡೆದಾಗ ಅವರು ಶ್ರೀವಾಸ ಠಾಕೂರ್ ಅವರ ಮನೆಯಲ್ಲಿ ಅವ್ರು ಯಾವಾಗ್ಲೂ ಸಹ ಸಂಕೀರ್ತನೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಂದ್ಸತಿ ಏನಾಗತ್ತೆ, ಅವರು ಮಹಾಪ್ರಕಾಶ ಲೀಲಾ ಅಂದ್ರೆ ಸಪ್ತ ಏನು ಪ್ರಹಾರ ಅಂತ ಕರೀತಾರೆ. ಸಪ್ತ ಪ್ರಹಾರ ಅಂದ್ರೆ 21 ಗಂಟೆಗಳ ಕಾಲ ಅವರು ಆ ಒಂದು ಭಾವಾವೇಶದಲ್ಲಿ ಅವ್ರು ಇರ್ತಾರೆ. ಇಷ್ಟ ದಿವಸ ಅವ್ರನ್ನ ನಿಮಾಯ್ ಪಂಡಿತ ಅಂತ ಕರಿತಿರ್ತಾರೆ. ಪಂಡಿತ ಅಂತ ಮಾತ್ರ ಗೊತ್ತಿರುತ್ತೆ. ಆದ್ರೆ ಆ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅವರು ಪ್ರಕಟಗೊಳಿಸಿದ್ದೆ ಆ ಒಂದು ಸಮಯದಲ್ಲಿ. ಆ ಶ್ರೀವಾಸ ಠಾಕೂರ್ ಅವರ ಆ ಒಂದು ಮನೆಯಲ್ಲಿ ಆ ಒಂದು ಮಹಾಪ್ರಕಾಶ ಲೀಲೆಯ ಸಮಯದಲ್ಲಿ ಅವರು ತಮ್ಮನ್ನ ಕೃಷ್ಣನಾಗಿ ತೋರಿಸ್ಕೋತಾರೆ, ರಾಮನಾಗಿ ತೋರಿಸ್ಕೋತಾರೆ, ಬೇರೆ ಬೇರೆ ಅವತಾರದಲ್ಲಿ ತೋರಿಸ್ಕೋತಾರೆ. ಮತ್ತೆ ಯಾರೆಲ್ಲ ಏನೆಲ್ಲ ಅವರು ಬೇಡ್ಕೋತಾರೆ ನಾವು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಹೇಳಿದಾಗ ಅವ್ರಿಗೆಲ್ಲರಿಗೂ ಸಹ ಅವರು ಅನುಗ್ರಹವನ್ನ ತೋರ್ತಾರೆ. ಆಗ ಎಲ್ಲರಿಗೂ ಅನ್ಸುತ್ತೆ, ಅಯ್ಯೋ ಶಚಿ ಮಾತೆಗೆ ಇವರು ಕರಿತಾ ಇಲ್ವಲ್ಲ, ಶಚಿ ಮಾತೆಗೆ ಇವನ್ ಕೋಲವೇಚ ಶ್ರೀಧರನನ್ನು ಸಹ ಅವರು ಕರೀತಾರೆ ಅಲ್ವಾ. ಆದ್ರೆ ಕೋಲವೇಚ ಶ್ರೀಧರ ನನ್ಗೆ ಏನು ಬೇಡ, ನನ್ಗೆ ನಿನ್ನ ಆ ಒಂದು ಏನು ಒಡನಾಟ ಇದೆ ಆ ನಿಮಾಯಿ ಜೊತೆ ಅದೇ ನನ್ಗಿರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾರೆ ಅಲ್ವಾ. ಅವ್ರು ಅಷ್ಟು ಬಡವಾಗಿದ್ರು ಅಂದ್ರೆ ಅಷ್ಟು ಬಡತನದಲ್ಲಿ ಇದ್ರೂ ಸಹ ಅವ್ರು ಏನು ಕೇಳ್ಕೊಳೋದಿಲ್ಲ. ಕೊನೆಗೆ ಶಚಿ ಮಾತೆಯನ್ನ ನೀನು ಅವ್ರಿಗೆ ಯಾಕೆ ನೀನು ಕೃಷ್ಣ ಪ್ರೇಮವನ್ನ ಕೊಡ್ತಿಲ್ಲ ಅಂತ ಕೇಳ್ಕೊಂಡಾಗ, ಇಲ್ಲ ನಮ್ಮ ತಾಯಿ ಇರ್ಬೋದು ಅವರು, ಆದ್ರೆ ಅವಳು ಅಪರಾಧ ಮಾಡಿದಾಳೆ, ಅವಳಿಗೆ ನಾನು ಕೃಷ್ಣ ಪ್ರೇಮವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಎಲ್ಲರನ್ನು ಬೇಡ್ಕೊಂಡ್ಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಂದು ಪ್ರಸಂಗವನ್ನ ಅವರು ಸೃಷ್ಟಿ ಅಂದ್ರೆ ಅವರು ಆಗೋ ತರ ಮಾಡ್ತಾರೆ. ಅದ್ವೈತಾಚಾರ್ಯರು ಒಮ್ಮೆ ಅವರು ಆ ಭಗವಂತನ ನಾಮಸ್ಮರಣೆಯಲ್ಲಿ ಇದ್ದಾಗ ಅವರು ಭಾವ ಪರವಶತೆಗೆ ಹೋಗ್ಬಿಟ್ಟು ಅವ್ರು ಕೆಳಗಡೆ ಬಿದ್ಬಿಡ್ತಾರೆ. ಕೆಳಗಡೆ ಬಿದ್ದಾಗ ಆಗ ಶಚಿಮತೆಗೆ ಅವರು ಏನು ಸೈನ್ ಮಾಡ್ತಾರೆ, ಅಂದ್ರೆ ನೀನು ಅವರ ಪಾದದ ಧೂಳನ್ನ ನೀನು ನಿನ್ನ ಶಿರದ ಮೇಲೆ ನೀನು ಧರಿಸ್ಕೋ, ಆಗ ನೀನು ಈ ಒಂದು ಏನ್ ಅಪರಾಧ ಮಾಡಿದ್ಯೋ ಅದರಿಂದ ನೀನು ಮುಕ್ತಳಾಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರನೇ ಶಚಿಮಾತೆ ಮಾಡಿದಾಗ ಅವ್ರು ಅದೇನು ವೈಷ್ಣವ ಅಪರಾಧ ಮನಸ್ಸಲ್ಲಿ ಮಾಡಿರೋದು ಆ ಅಪರಾಧದಿಂದ ಅವರು ಮುಕ್ತರಾಗ್ತಾರೆ. ಆಮೇಲೆ ಅವ್ರಿಗೆ ಕೃಷ್ಣ ಪ್ರೇಮ ಅನ್ನೋದು ಸಿಗುತ್ತೆ. ಅಂದ್ರೆ ನಾವ್ ಇಲ್ಲೇನನ್ನ ಅರ್ಥ ಮಾಡ್ಕೋಬೇಕು, ವೈಷ್ಣವರ ಅಪರಾಧ ಮಾಡಿದ್ರೆ ಕೃಷ್ಣ ಪ್ರೇಮ ಯಾರಿಗೂ ಸಿಗೋದಿಲ್ಲ. ಸೊ ಇವಾಗ ಇಲ್ಲಿ ಕೃಷ್ಣ ಪ್ರೇಮದಿಂದ ಶಚಿಮಾತೆ ವಂಚಿತಲಾಗ್ಬೇಕಾಗಿತ್ತು, ಆದ್ರೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ಅವ್ರಿಗೆ ಕೃಷ್ಣ ಪ್ರೇಮ ದೊರೆಯೋ ತರ ಆಗತ್ತೆ. ಸೊ ಅದಾದ್ಮೇಲೆ
ಕಟ್ವಾದಲ್ಲಿ ನಮಗ್ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಮುಂದೆ ಸನ್ಯಾಸತ್ವವನ್ನ ತಗೋತಾರೆ. ಅವ್ರಿಗೆ ಗೊತ್ತಾಗತ್ತೆ ನಾನು ಇದೇ ಒಂದು ನಿಮಾಯ್ ಪಂಡಿತನ ತರನೇ ಇದ್ರೆ ನನಗೆ ಯಾರನ್ನು ಸಹ ನಾನು ಹೇಳೋ ಮಾತನ್ನ ಯಾರುನು ಸೀರಿಯಸ್ ಆಗಿ ತಗೊಳೋದಿಲ್ಲ, ಕೃಷ್ಣ ಪ್ರಜ್ಞೆ ನಾನು ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಟ್ವಾದಲ್ಲಿ ಸನ್ಯಾಸತ್ವವನ್ನ ತಗೋತಾರೆ. ಅದಾದ್ಮೇಲೆ ಅವರು ಏನ್ ಯೋಚನೆ ಮಾಡ್ತಾರೆ, ನಾನು ವೃಂದಾವನಕ್ಕೆ ಹೋಗ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಸೊ ಆದ್ರೆ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ, ಆ ವೃಂದಾವನದ ದಾರಿ ಯಾವುದು ಅಂತ ಕೇಳಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ತಪ್ಪಾದ ದಾರಿಯನ್ನ ತೋರಿಸ್ತಾರೆ ಅವರು ಅಲ್ವಾ. ಸೊ ಅವರು ಅಂದ್ರೆ ಈ ಗಂಗಾ ನದಿಯ ದಾರಿಯನ್ನ ತೋರಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ಗಂಗಾ ನದಿಯನ್ನೇ ಯಮುನಾ ನದಿ ಅಂತ ಅನ್ಕೊಂಡು ಅವರು ಪ್ರಯಾಣ ಮಾಡ್ತಾ ಇದ್ದಾಗ ಅದ್ವೈತಾಚಾರ್ಯರು ಏನ್ ಮಾಡ್ತಾರೆ, ಅವರು ದೋಣಿಯಲ್ಲಿ ಬರ್ತಾರೆ. ಸೊ ದೋಣಿಯಲ್ಲಿ ಬಂದು ಅವರು ಚೈತನ್ಯ ಮಹಾಪ್ರಭುವನ್ನ ಭೇಟಿ ಮಾಡಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವರು ವೃಂದಾವನದ ಕಡೆಗೆ ಹೊರಟಿರೋದು, ಇಲ್ಲಿ ನೋಡಿದ್ರೆ ಅದ್ವೈತಾಚಾರ್ಯರು ಕಾಣಿಸ್ಕೊತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅದ್ವೈತಾಚಾರ್ಯ ನೀನು ಸಹ ವೃಂದಾವನಕ್ಕೆ ಬಂದ್ಬಿಟ್ಯಾ ಅಂತ ಕೇಳಿದಾಗ ಅದ್ವೈತಾಚಾರ್ಯರು ಏನನ್ನ ಹೇಳ್ತಾರೆ, ಪ್ರಭು ನೀವ್ ಎಲ್ಲಿರ್ತಿರೋ ಅದೇ ನಮ್ಗೆ ವೃಂದಾವನ ಅಂತ ಹೇಳ್ತಾರೆ ಅಲ್ವಾ. ಸೊ ಕೊನೆಗೆ ಆಮೇಲೆ ಗೊತ್ತಾಗತ್ತೆ ನಾನು ಈ ತರ ಮೋಸ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ಗೆ ಇವಾಗ ಅಂದ್ರೆ ವೃಂದಾವನದ ಬದಲು ನಾನು ಈಗ ಗಂಗಾ ನದಿಯ ಕಡೆಗೆ ಅಂದ್ರೆ ಪ್ರಯಾಣ ಮಾಡ್ಕೊಂಡು ನಾನು ಶಾಂತಿಪುರಕ್ಕೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಕೊನೆಗೆ ಅದ್ವೈತಾಚಾರ್ಯರು ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋಗಿ ನಿತ್ಯಾನಂದ ಪ್ರಭುವಿಗೆ ಮತ್ತೆ ಚೈತನ್ಯ ಮಹಾಪ್ರಭುವಿಗೆ ನೋಡಿ ಎಷ್ಟು ಪುಷ್ಕಲ ಭೋಜನವನ್ನ ಅವರು ಅಂದ್ರೆ ಪ್ರಸಾದವನ್ನ ಅವರು ಕೊಡ್ತಾ ಇದ್ದಾರೆ. ನಾನಿವಾಗ ಸನ್ಯಾಸತ್ವವನ್ನು ತಗೊಂಡಿದ್ದೀನಿ, ನಾನು ಇಷ್ಟೊಂದು ಊಟ ಮಾಡಬಾರ್ದು ಅಂದ್ರೂ ಸಹ ಅವರು ಅದ್ವೈತಾಚಾರ್ಯರ ಆ ಒಂದು ಪ್ರೀತಿಗೆ ಅವರು ಮಾರು ಹೋಗಿ ಅವರು ಆ ಪ್ರಸಾದವನ್ನ ಅವರು ಸ್ವೀಕರಿಸ್ತಾರೆ. ಅದಾದ್ಮೇಲೆ ಶಚಿ ಮಾತೆಗೆ ಮತ್ತೆ ಆ ಬಂಗಾಳದ ಎಲ್ಲಾ ಭಕ್ತರಿಗೂ ಸಹ ಈ ವಿಷಯವನ್ನ ಮುಟ್ಟಿಸ್ತಾರೆ. ಎಲ್ಲರನ್ನೂ ಸಹ ನೋಡಿ ಇಲ್ಲಿ ಸಾವಿರಾರು ಜನ, ನವದ್ವೀಪದ ಸಾವಿರಾರು ಜನಗಳು ಶಚಿ ಮಾತೆ ಜೊತೆ ಬರ್ತಾರೆ ನೋಡಿ. ಅವರು ಭಗವಂತನನ್ನ ಆ ಸನ್ಯಾಸತ್ವ ತಗೊಂಡಿರುವಂತಹ ನಿತ್ಯಾನಂದ ಚೈತನ್ಯ ಮಹಾಪ್ರಭುಗಳನ್ನ ಅಪ್ಕೊಂಡು ಶಚಿ ಮಾತೆ ದುಃಖದಿಂದ ಅವರು ಅಳ್ತಾ ಇದ್ದಾರೆ. ಅದಾದ್ಮೇಲೆ ಶಚಿ ಮಾತೆ ಚೈತನ್ಯ ಮಹಾಪ್ರಭುಗಳ ಜೊತೆ ಸ್ವಲ್ಪ ದಿವಸ ಇರ್ತಾರೆ. ಮತ್ತೆ ತನ್ನ ಮಗನಿಗೆ ಕೈಯಾರ ಅವರು ಅಡಿಗೆ ಮಾಡಿ ಅವರು ಬಡಿಸ್ತಾರೆ. ಮತ್ತೆ ಇಲ್ಲೇನೆ ಶಾಂತಿಪುರದಲ್ಲೇನೆ ಅದ್ವೈತಾಚಾರ್ಯರ ಅವರ ಮನೆಯಲ್ಲೇನೆ ಶಚಿ ಮಾತೆ ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಆದೇಶವನ್ನ ಕೊಡ್ತಾರೆ, ಒಂದು ವಿಜ್ಞಾಪನೆಯನ್ನ ಮಾಡ್ಕೋತಾರೆ. ನೀನು ಇವಾಗ ಸನ್ಯಾಸತ್ವನ ತಗೊಂಡಿದ್ಯಾ, ನಮ್ಮಿಂದ ದೂರ ಇರ್ತಾ ಇದ್ಯಾ, ನೀನ್ ಇವಾಗ ವೃಂದಾವನಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ, ಆದ್ರೆ ನೀನು ವೃಂದಾವನಕ್ಕೆ ಹೋಗ್ಬೇಡ, ಅದ್ರ ಬದಲು ನೀನು ಈ ಪುರಿಯಲ್ಲೇನೆ ಇರು. ಪುರಿಯಲ್ಲಿದ್ರೆ ಅಟ್ಲೀಸ್ಟ್ ಬಂಗಾಳದ ಆ ಭಕ್ತರೆಲ್ಲರನ್ನೂ ಸಹ ಪುರಿಗೆ ಜಗನ್ನಾಥನ ದರ್ಶನಕ್ಕೋಸ್ಕರ ಅವರು ಪ್ರತಿ ವರ್ಷ 4 ತಿಂಗಳು ಕಾಲ ಬರ್ತಾ ಇರ್ತಾರೆ. ಅಟ್ಲೀಸ್ಟ್ ಅವಾಗ ನನಗೆ ಗೊತ್ತಾಗತ್ತೆ ನಿನ್ನ ಕ್ಷೇಮ ಸಮಾಚಾರ ಏನು ಅಂತ ನನಗೆ ಗೊತ್ತಾಗತ್ತೆ, ಇದನ್ನ ನಡೆಸ್ಕೊಡು ಅಂತ ಹೇಳಿದಾಗ ಅವರು ತಾಯಿಯ ಮಾತಿಗೋಸ್ಕರ ಅವರು ವೃಂದಾವನಕ್ಕೆ ಹೋಗ್ದಲೆ ಅವರು ಪುರಿ ಜಗನ್ನಾಥದಲ್ಲೇನೆ ಅವರು ಮುಂದಿನ ಅವರ ಆ ಒಂದು ಏನು 24 ವರ್ಷಗಳಿದೆಯೋ ಅದನ್ನ ಅವರಲ್ಲಿ ಕಳೀತಾರೆ. ಸೊ ಆಮೇಲೆ ಅದು ಸ್ವಲ್ಪ ದಿನಗಳಾದ್ಮೇಲೆ ಶಚಿ ಮಾತೆನೂ ಸಹ ಅವರು ಎಲ್ಲಾ ಭಕ್ತರ ಜೊತೆ ಅವರು ನವದ್ವೀಪಕ್ಕೆ ಹೊರಟೋಗ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವರ ಆ ಒಂದು ಪ್ರಯಾಣವನ್ನ ಅವರು ಮುಂದುವರಿಸ್ತಾರೆ. ಅವರು ಆಮೇಲೆ ಅವರು ಜಗನ್ನಾಥ ಪುರಿಗೆ ಬರ್ತಾರೆ. ಸೊ ಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಪುರಿಯಲ್ಲೇನೆ ಉಳ್ಕೊಳ್ಲಿಕ್ಕಿನ ಮುಂಚೆ ಅವರು ಸ್ವಲ್ಪ ದಿವಸ ಅವರು ಎಲ್ಲ ಭಾರತದ ಉದ್ದಗ್ಲಕ್ಕೂ ಸಹ ಅವರು ಪ್ರಯಾಣ ಮಾಡಿ ಈ ಒಂದು ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಸಹ ಅವರು ಪ್ರಚಾರ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ವಾಪಸ್ಸು ಯಾವಾಗ ಪುರಿ ಜಗನ್ನಾಥಕ್ಕೆ ಬರ್ತಾರೋ ಪ್ರತಿ ವರ್ಷ 4 ತಿಂಗಳು ಚಾತುರ್ಮಾಸ ಅಂತ ನಾವೇನ್ ಕರಿತೀವೋ ಆ ಸಮಯದಲ್ಲಿ ಎಲ್ಲ ನವದ್ವೀಪದ ಎಲ್ಲ ಭಕ್ತರನ್ನು ಸಹ ಬರ್ತಾರೆ ಚೈತನ್ಯ ಮಹಾಪ್ರಭುಗಳನ್ನ ನೋಡ್ಲಿಕ್ಕೆ ಮತ್ತೆ ಜಗನ್ನಾಥನ ದರ್ಶನವನ್ನ ಪಡಿಲಿಕ್ಕೆ. ಆ ಸಮಯದಲ್ಲಿ ಅದ್ವೈತಾಚಾರ್ಯರನ್ನು ಸಹ ಅವರು ಬರ್ತಾರೆ. ಸೊ ಅದ್ವೈತಾಚಾರ್ಯರ ಮುಂದಾಳತ್ವದಲ್ಲಿ ಎಲ್ಲಾ ಭಕ್ತರನ್ನು ಸಹ ನೋಡಿ ನೀಲಾಚಲದ ಕಡೆಗೆ ಅವರು ಹೊರಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ವೈತಾಚಾರ್ಯರು ಏನ್ ಮಾಡ್ತಾ ಇದಾರೆ, ಅವರು ಗುಂಡೀಚ ದೇವಸ್ಥಾನ ಶುಚಿ ಮಾಡೋದು, ಮತ್ತೆ ನರೇಂದ್ರ ಸರೋವರದಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆ ಜಲಕ್ರೀಡೆ ಮಾಡೋದು, ಜಗನ್ನಾಥ ರಥಯಾತ್ರೆಯಲ್ಲಿ ಇಂತಹ ಎಲ್ಲ ಲೀಲೆಗಳು ಸಹ ಅವರು ಅದ್ವೈತಾಚಾರ್ಯರು ತಮ್ಮನ್ನ ತಾವು ತೊಡಗಿಸ್ಕೊತಾ ಇದ್ದಾರೆ. ಅದಾದ್ಮೇಲೆ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಒಂದು 7 ಗುಂಪುಗಳನ್ನ ಮಾಡ್ಕೊಂಡು ರಥಯಾತ್ರೆ ಸಮಯದಲ್ಲಿ ಅವರು ನೃತ್ಯವನ್ನ ಮತ್ತೆ ಗಾಯನವನ್ನ ಮಾಡ್ತಾ ಇರ್ತಾರಲ್ವಾ. ಸೊ ಇಲ್ಲಿ 6ನೇ ಕೀರ್ತನ ಗುಂಪಿನ ನಾಯಕರಾಗಿ ಇಲ್ಲಿ ಅದ್ವೈತಾಚಾರ್ಯರು ಅವರು ಏನು ನಾಯಕರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ರುಜುವಾತಿದೆ. ಅದಾದ್ಮೇಲೆ ಒಂದ್ಸತಿ ಏನಾಗುತ್ತೆ, ಗುಂಡೀಜ ಮಾತನ ಸಮಯದಲ್ಲಿ ಅದ್ವೈತಾಚಾರ್ಯರ ಮಗ ಗೋಪಾಲ ಅವನು ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾನೆ. ಆಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಗೋಪಾಲನ ಎದೆ ಮೇಲೆ ಕೈ ಇಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಗೋಪಾಲ ಎದ್ದೇಳು, ಎದ್ಬಿಟ್ಟು ನೀನು ಪವಿತ್ರ ನಾಮವನ್ನ ಜಪಿಸು ಅಂತ ಹೇಳಿದ ತಕ್ಷಣನೇ ಗೋಪಾಲ ತಕ್ಷಣ ಎದ್ದೋಳ್ತಾನೆ. ಅವಾಗ ಎಲ್ಲರಿಗೂ ಸಹ ತುಂಬಾ ಸಂತೋಷ ಆಗುತ್ತೆ. ಎಲ್ಲರನ್ನೂ ಸಹ ಸಂತೋಷದಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಜಪಿಸ್ತಾರೆ. ಅದಾದ್ಮೇಲೆ ಇನ್ನು ಅಂದ್ರೆ ಎಷ್ಟೊಂದು ವರ್ಷಗಳ ಕಾಲ ಇದೇ ತರ ಅವರು ಪ್ರತಿ ಚಾತುರ್ಮಾಸದಲ್ಲಿ ಬರ್ತಿರ್ತಾರಲ್ಲ, 3ನೇ ವರ್ಷದಲ್ಲಿ ಬಂದಾಗ ಬಂಗಾಳದ ಭಕ್ತವರು ತಮ್ಮ ಪತ್ನಿಯರನ್ನು ಸಹ ಕರ್ಕೊಂಡ್ ಬರ್ತಾರೆ. ಅದ್ವೈತಾಚಾರ್ಯರಿಗೆ ಒಂದು ಆಸೆ ಇರುತ್ತೆ, ನಾನೇ ಕೈಯಾರ ಅಡಿಗೆ ಮಾಡ್ಬಿಟ್ಟು ಚೈತನ್ಯ ಮಹಾಪ್ರಭುಗಳಿಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅದು ಮನ್ಸಲ್ಲಿ ಇರುತ್ತೆ. ಆ ಒಂದು ಆಸೆನ ನೆರವೇರಿಸ್ಲಿಕ್ಕೋಸ್ಕರ ಒಂದ್ಸತಿ ಏನಾಗುತ್ತೆ ಅಂದ್ರೆ ಅಂದ್ರೆ ತುಂಬಾ ಬಿರುಗಾಳಿ ಬರೋ ತರ ಆಗುತ್ತೆ. ಆ ಸಮಯದಲ್ಲಿ ಎಲ್ಲಾ ಭಕ್ತರು ಸಹ ಚೈತನ್ಯ ಮಹಾಪ್ರಭುಗಳ ಜೊತೆ ಬರ್ಲಿಕ್ಕೆ ಆಗೋದಿಲ್ಲ.
ಆಗ ಚೈತನ್ಯ ಮಹಾಪ್ರಭುಗಳು ಒಬ್ರೇನೆ ಅದ್ವೈತ ಆಚಾರ್ಯರ ಮನೆಗೆ ಬರ್ತಾರೆ. ಅದ್ವೈತಾಚಾರ್ಯರು ತಮ್ಮ ಕೈಯಾರೆ ಮಾಡಿರುವಂತಹ ಆ ಒಂದು ಅಡಿಗೆಯನ್ನ ಭಗವಂತನಿಗೆ ನೈವೇದ್ಯ ಅಂದ್ರೆ ಅದನ್ನ ಭಗವಂತನಿಗೆ ಪ್ರಸಾದವನ್ನ ಅವರು ಬಡಿಸ್ತಾರೆ. ಈ ತರ ಭಗವಂತ ಅವರ ಆಸೆಯನ್ನ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅದ್ವೈತಾಚಾರ್ಯರ ಆಸೆಯನ್ನ ಅವರು ನೆರವೇರಿಸ್ತಾರೆ. ಮತ್ತೆ ಅದ್ವೈತ ಆಚಾರ್ಯರಿಗೆ ಅವರು ತಾವ್ ಯಾರು ಅಂತ ಹೇಳ್ಬಿಟ್ಟು ಬಹಿರಂಗ ಪಡಿಸ್ತಾರೆ. ಅಂದ್ರೆ ರಾಧಾಕೃಷ್ಣ ಏಕ ಆತ್ಮ ದೂಯಿ ದೇಹದಾರಿ. ಅಂದ್ರೆ ಆ ರಾಧಾಕೃಷ್ಣ ಅವರಿಬ್ರು ಬೇರೆ ಯಾರು ಅಲ್ಲ, ಅವರು ಒಂದೇ ಆತ್ಮ. ಅವರು 2 ದೇಹವನ್ನ ಧರಿಸಿದ್ದಾರೆ. ಯಾಕೆ ಅಂತಂದ್ರೆ ಅವರು ಈ ಒಂದು ವಿಲಾಸವನ್ನ ಮಾಡ್ಲಿಕ್ಕೆ, ಈ ಏನು ಲೀಲೆ ಇರುತ್ತಲ್ವಾ, ಆ ಲೀಲೆನ ಮಾಡ್ಲಿಕ್ಕೋಸ್ಕರನೇ ಅವ್ರು ಇವಾಗ 2 ದೇಹವನ್ನ ಧರಿಸಿದರೆ ಹೊರತು ಅವರಿಬ್ರು ಬೇರೆ ಅಲ್ಲ, ಅನ್ಯ ಅಲ್ಲ. ಅವರಿಬ್ರು ಒಂದೇ ಆತ್ಮ ಅಂತ ಹೇಳ್ಬಿಟ್ಟು ಅದನ್ನ ಅವರು ತೋರಿಸ್ತಾರೆ. ಚೈತನ್ಯ ನಾನಿವಾಗ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣನ ಆ ಒಂದು ಏನು ಸಮ್ಮಿಲನದಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಆ ದರ್ಶನವನ್ನ ಅವರಿಗೆ ಕೊಡ್ತಾರೆ, ಅದನ್ನ ಬಹಿರಂಗ ಪಡಿಸ್ತಾರೆ. ಅದಾದ್ಮೇಲೆ ಅದ್ವೈತಾಚಾರ್ಯರಿಗೆ ಆ ಒಂದು ವಿಶ್ವರೂಪವನ್ನ ಅರ್ಜುನನಿಗೆ ತೋರಿಸಿರುವಂತಹ ವಿಶ್ವರೂಪವನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ಕೊಂಡಾಗ ಚೈತನ್ಯ ಮಹಾಪ್ರಭುಗಳು ಆ ಒಂದು ವಿಶ್ವರೂಪ ದರ್ಶನವನ್ನ ಅವ್ರಿಗೆ ತೋರಿಸ್ತಾರೆ. ಮತ್ತೆ ನಾವು ಏನೆಲ್ಲ ಅವ್ರ ಬಗ್ಗೆ ತಿಳ್ಕೊಬಹುದು ಅಂತಂದ್ರೆ, ಅದ್ವೈತ ಆಚಾರ್ಯರನ್ನ ತುಂಬಾ ಗೌರವದಿಂದ ನೋಡ್ಕೊತಾ ಇರ್ತಾರೆ ಚೈತನ್ಯ ಮಹಾಪ್ರಭುಗಳು. ಯಾಕೆ ಅಂತಂದ್ರೆ ಅವರು ವಯಸ್ಸಲ್ಲಿ ಹಿರಿಯರು, ಅವ್ರಿಗಿನ 52 ವರ್ಷಗಳ ಅಂತರ ಇದೆ. ಮತ್ತೆ ಅದ್ರ ಜೊತೆ ಅವರ ಗುರುಗಳು ಈಶ್ವರಪುರಿಯವರ ಗಾಡ್ ಬ್ರದರ್, ಅಂದ್ರೆ ಅವ್ರಿಬ್ರು ಒಬ್ರಿಗೊಬ್ರು ಬ್ರದರ್ಸ್ ತರ, ಗಾಡ್ ಬ್ರದರ್ಸ್ ಅಂತ ನಾವೇನ್ ಹೇಳ್ತೀವೋ ಆ ತರ. ಅದಕ್ಕೋಸ್ಕರ ಅವ್ರು ಗೌರವವನ್ನ ಕೊಡ್ತಿರ್ತಾರೆ. ಆದ್ರೆ ಇದು ಅವ್ರಿಗೆ ಅದ್ವೈತಾಚಾರ್ಯರಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮ ಪುರುಷ, ನಾನು ಅವರ ಸೇವಕ ಅಂತ ಗೊತ್ತಿರುತ್ತೆ ಅದ್ವೈತಾಚಾರ್ಯರಿಗೆ. ಅದಕ್ಕೋಸ್ಕರ ಅವ್ರಿಗೆ ಈ ಗೌರವವನ್ನ ತೋರಿಸೋದು ಇಷ್ಟ ಪಡ್ತಿರೋದಿಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ನಾನು ಅವರ ಒಂದು ಕೃಪೆಗೆ ಪಾತ್ರರಾಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಅದ್ವೈತ ಜ್ಞಾನವನ್ನ ಬೋಧಿಸ್ಲಿಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಚೈತನ್ಯ ಮಹಾಪ್ರಭುಗೆ ಗೊತ್ತಾದಾಗ ಅವರು ಬಂದು ಅದ್ವೈತಾಚಾರ್ಯರಿಗೆ ಅವರು ತರಾಟೆಗೆ ತಗೋತಾರೆ. ಏನ್ ನೀನು ಈ ತರ ಮಾಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು. ಆಗ ಕೋಪವನ್ನ ತೋರಿಸಿದಾಗ ಆಗ ಅದ್ವೈತಾಚಾರ್ಯರಿಗೆ ತುಂಬಾ ಸಂತೋಷ ಆಗುತ್ತೆ. ನಾವು ಕೋಪವನ್ನ ಯಾರ ಮೇಲೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ದಾರಿಯಲ್ಲಿ ಹೋಗೋರ ಮೇಲೆ ನಾವು ಕೋಪವನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಯಾರು ಪ್ರೀತಿ ಪಾತ್ರರಾಗಿರ್ತಾರೋ ಅವ್ರು ಮಾತ್ರ ನಾವು ಕೋಪವನ್ನ ತೋರಿಸ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಂತೋಷ ಆಗತ್ತೆ. ಈಗ ಈಗ ನನ್ನನ್ನ ಈ ತರ ಅವರು ದೂಷಿಸಿರೋದ್ರಿಂದ ನನ್ನನ್ನ ಈಗ ಅವರು ಸೇವಕನಾಗಿ ನಾವು ಸ್ವೀಕರಿಸಿದ್ದಾರೆ. ಇಲ್ಲಾಂದ್ರೆ ಅವ್ರು ಹೇಳ್ತಾ ಇರ್ಲಿಲ್ಲ ಅಲ್ವಾ. ಹಿರಿಯರಿಗೆ ನಾವು ಏನು ಹೇಳಕ್ ಹೋಗೋದಿಲ್ಲ. ಸೊ ಇವಾಗ ನನ್ನನ್ನ ಸೇವಕನಾಗಿ ಸ್ವೀಕರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ವೈತಾಚಾರ್ಯರಿಗೆ ತುಂಬಾ ಸಂತೋಷ ಆಗತ್ತೆ. ಸೊ ಇವಾಗ ಅದ್ವೈತಾಚಾರ್ಯರ ಕೊಡುಗೆ ಏನು ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಅದನ್ನ ನೋಡೋಣಂತೆ. ಸೊ ಅದ್ವೈತಾಚಾರ್ಯರು ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಅದ್ವೈತಾಚಾರ್ಯರು ಮಾಧವೇಂದ್ರ ಪುರಿಯವರಿಂದ ಈ ಒಂದು ದೀಕ್ಷೆನ ತಗೊಂಡಿದ್ದಾರೆ. ಸೊ ಇವಾಗ ಮಾಧವೇಂದ್ರ ಪುರಿ ಆ ಒಂದು ಕೃಷ್ಣ ಪ್ರೇಮದ ಆ ಒಂದು ಬೀಜ ಏನಿದೆಯೋ ಅದರ ಮೊದಲ ಮೊಳಿಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನ ಪೋಷಣೆ ಮಾಡ್ತಾ ಇರೋರು ಈಶ್ವರಪುರಿ. ಮತ್ತೆ ಅದರಿಂದ ಇದನ್ನ ರಕ್ಷಣೆ ಮಾಡ್ತಾ ಇರೋದು ಮತ್ತೆ ಇನ್ನೊಬ್ಬ ಪೋಷಣೆ ಅಥವಾ ತೋಟಗಾರ ಯಾರು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು. ಆದ್ರೆ ಈ ಚೈತನ್ಯ ಮಹಾಪ್ರಭುಗಳನ್ನ ಈ ಒಂದು ಭಕ್ತಿ ವೃಕ್ಷದ ಒಂದು ದೊಡ್ಡ ಕಾಂಡ ಏನಿದೆಯೋ ಅದಕ್ಕೆ ಹೋಲಿಸ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು. ಆ ಕಾಂಡದಿಂದ ಮತ್ತೆ ಎರಡು ಕಾಂಡಗಳು ಬರುತ್ತೆ. ಮರದ ಮುಖ್ಯ ಕಾಂಡ ಬಂದು ಚೈತನ್ಯ ಮಹಾಪ್ರಭುಗಳು, ಅದರಿಂದ ಮತ್ತೆ 2 ಕಾಂಡಗಳು ಬರುತ್ತೆ. ಅದರಲ್ಲಿ ಒಂದು ಕಾಂಡವನ್ನ ಅದ್ವೈತಾಚಾರ್ಯರು ಅಂತ ಕರೀತಾರೆ, ಇನ್ನೊಂದು ಕಾಂಡವನ್ನ ನಿತ್ಯಾನಂದ ಪ್ರಭುಗಳು ಅಂತ ಕರೀತಾರೆ. ಮತ್ತೆ ಅದ್ವೈತಾಚಾರ್ಯರಿಂದ ಮತ್ತೆ ಅದು ಬಹು ಶಾಖೆಗಳಾಗಿ ಅದು ವಿಸ್ತರಣಗೊಳ್ತಾ ಹೋಗುತ್ತೆ. ಇದು ಆಗಿರೋದು ಶಾಂತಿಪುರದಲ್ಲಿ ಇರ್ಬೋದು, ಆದ್ರೆ ಇದು ಬೆಳ್ಕೊಂತ ಅದು ವೃಂದಾವನ ಮತ್ತೆ ಜಗನ್ನಾಥಪುರಿ ಮತ್ತೆ ಇಡೀ ಭಾರತದ ಉದ್ದಗ್ಲಕ್ಕೂ ಸಹ ಈ ಒಂದು ಶಾಖೆ ಏನಿದೆಯೋ ಅದು ಹರಡ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಅದ್ವೈತಾಚಾರ್ಯರ ವಂಶಸ್ಥರ 3 ಶಾಖೆಗಳು, ಅಚ್ಯುತಾನಂದ, ಕೃಷ್ಣ ಮಿಶ್ರ ಮತ್ತೆ ಗೋಪಾಲ. ಅದು ಅಲ್ದಲೆ 36 ಶಾಖೆಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ತರ ಅಂದ್ರೆ ಈ ಒಂದು ಜ್ಞಾನವನ್ನ, ಈ ಕೃಷ್ಣ ಪ್ರಜ್ಞೆಯನ್ನ ಅವ್ರು ಮಾತ್ರ ಅವ್ರ ಉದ್ಧಾರಕ್ಕೆ ಇಟ್ಕೊಳೋದಿಲ್ಲ, ಅವ್ರು ಎಲ್ಲರಿಗೂ ಸಹ ಈ ಒಂದು ಜ್ಞಾನ ಸಿಗ್ಬೇಕು, ಪ್ರತಿಯೊಬ್ರು ಸಹ ಈ ಮಾನವ ಜನ್ಮವನ್ನ ಉಪಯೋಗಿಸ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅನ್ನೋದೇ ಆಸೆ ಅಲ್ವಾ. ಸೊ ಇದೇ ವ್ಯತ್ಯಾಸ, ಆ ಜ್ಞಾನಿಗಳಿಗೂ ಭಕ್ತರಿಗೂ ಇದೇ ವ್ಯತ್ಯಾಸ. ಜ್ಞಾನಿಗಳು ಏನ್ ಮಾಡ್ತಾರೆ, ಅವರು ತಮ್ಮ ಉದ್ಧಾರಕ್ಕೋಸ್ಕರ ಅವರು ಎಲ್ಲವನ್ನ ತೊರೆದು ಅವರು ಕಾಡಿಗೋ ಹಿಮಾಲಯಕ್ಕೆ ಹೋಗ್ಬಿಟ್ಟು ಅವರ ಒಂದು ಆತ್ಮೋದ್ಧಾರಕ್ಕೋಸ್ಕರ ಅವರು ಸಾಧನೆಯನ್ನ ಮಾಡ್ತಾರೆ. ಆದ್ರೆ ಭಕ್ತರ ಆತರ ಅಲ್ಲ ಅಲ್ವಾ. ಎಲ್ಲರ ಮಧ್ಯದಲ್ಲಿ ಇಟ್ಕೊಂಡು ಎಲ್ಲರನ್ನೂ ಸಹ ಅವರು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಅವ್ರಿಗೆ ಆಸೆ. ಅದಕ್ಕೆ ನಾವು ನೋಡಿದ್ವಿ ಅಲ್ವಾ ಅದ್ವೈತಾಚಾರ್ಯರ ಕರುಣೆ ಅನ್ನೋದು ಅಲ್ವಾ. ಕರುಣೆ ಅಂದ್ರೆ ಏನರ್ಥ, ಇವಾಗ ನಾವು ಸಹ ಯಾರಾದ್ರೂ ಬಡಬಗರ್ನ ಅಥವಾ ಕಷ್ಟದಲ್ಲಿರೋರು ನೋಡಿ ನಾವೂನು ಸಹ ಅಯ್ಯೋ ಅಂತ ಅನ್ಕೋತೀವಿ, ನಮ್ಗೂ ಸಹ ಕರುಣೆ ಅನ್ಸುತ್ತೆ. ಅದು ನಿಜವಾದ ಕರುಣೆ ಅಲ್ಲ, ಅದನ್ನ ದಯೆ ಅಂತ ಕರೀತಾರೆ. ಕರುಣೆ ಅಂತಂದ್ರೆ ನಾವ್ ಏನಾದ್ರೂ ಮಾಡ್ಬೇಕು ಅವರ ಉದ್ಧಾರಕ್ಕೆ ಅಲ್ವಾ.
ಸೊ ನಿಜವಾದ ಉದ್ಧಾರ ಅಂತಂದ್ರೆ ನಾವು ಎಲ್ಲರನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗೋದೇ ನಿಜವಾದ ಉದ್ಧಾರ ಅಲ್ವಾ. ಅದನ್ನ ಯಾರು ಅದ್ವೈತಾಚಾರ್ಯರು ಮತ್ತೆ ಶೀಲ ಪ್ರಭುಪಾದರು ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆ ಶೀಲ ಪ್ರಭುಪಾದರು ಏನ್ ಮಾಡಿದ್ರು, ಅವರ 70ನೇ ವರ್ಷದಲ್ಲಿ ಅವರು ಎಂತಹ ಒಂದು ರಿಸ್ಕ್ ಅನ್ನ ತಗೊಂಡು ಅಮೆರಿಕಕ್ಕೆ ಹೋದ್ರು ಅಲ್ವಾ. ಏಕಾಂಗಿಯಾಗಿ ಹೋದ್ರು, ಜನಬಲ ಧನಬಲ ಏನು ಇಲ್ದಲೆ ಅವರು ಹೋದ್ರು. ಅದು ನಿಜವಾದ ಕರುಣೆ, ಈ ಎಲ್ಲಾ ಜೀವರಾಶಿಗಳ ಮೇಲೆ ಇರುವಂತಹ ಕರುಣೆ. ಸೊ ಇದು ಅದ್ವೈತಾಚಾರ್ಯರ ಆ ಒಂದು ಕೊಡುಗೆ. ಈಗ ನಾವು ಇನ್ನೊಂದೆರಡು ಕಾಲಕ್ಷೇಪ ಇದೆ, ಅದನ್ನ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಸೊ ಅದ್ವೈತಾಚಾರ್ಯರು ಮತ್ತೆ ಹರಿದಾಸ್ ಠಾಕೂರ್ ಅವ್ರ ಜೊತೆ ಇರುವಂತಹ ಸಂಬಂಧ ಏನು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ನಮಗೆ ಗೊತ್ತಿರೋ ಹಾಗೇನೆ ಹರಿದಾಸ ಠಾಕೂರ್ ಅವರು ಮುಸ್ಲಿಮಾನ್ ಕುಟುಂಬದಲ್ಲಿ ಹುಟ್ಟಿರುವಂತವ್ರು. ಅವರು ಶಾಂತಿಪುರದಲ್ಲಿ ಅವರು ಸ್ವಲ್ಪ ದಿವಸ ಇದ್ದಾಗ ಅದ್ವೈತಾಚಾರ್ಯರಿಂದ ಅವರು ದೀಕ್ಷೆನ ತಗೋತಾರೆ ಹರಿದಾಸ ಠಾಕೂರ್ ಅವರು. ಮತ್ತೆ ಇದು ಅದ್ವೈತಾಚಾರ್ಯರವರ ಮನೆಯಲ್ಲಿ ಒಂದ್ಸತಿ ಅವರ ತಂದೆ ಇದಕ್ಕೆ ತಿಥಿಗೋಸ್ಕರ ಶ್ರಾದ್ದಕ್ಕೆ ಅವರು ಆ ಒಂದು ಪ್ರಸಾದ ಅಂತ ಅದು ಮಾಡಿರ್ತಾರೆ. ಅದರಲ್ಲಿ ಒಂದು ಪ್ರಸಾದ ಏನಿರುತ್ತೆ ಅದು ಮಹಾಪ್ರಸಾದ ಇರುತ್ತೆ. ಅದನ್ನ ಒಬ್ಬ ಮೇನ್ ಬ್ರಾಹ್ಮಣನಿಗೆ ಅವ್ರು ಕೊಡ್ಬೇಕಾಗಿರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಹರಿದಾಸ ಠಾಕೂರ್ಗೆ ಕೊಡ್ತಾರೆ. ಆಗ ಹರಿದಾಸ ಠಾಕೂರ್ ಹೇಳ್ತಾರೆ, ನಾನು ಇದನ್ನ ಸ್ವೀಕರಿಸೋದಿಲ್ಲ, ನಿಮಗೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ, ನಾನು ಇದನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದಾಗ ಅದ್ವೈತಾಚಾರ್ಯರು ಹೇಳ್ತಾರೆ, ನೀನ್ ಭಯ ಪಡ್ಬೇಡ, ಧರ್ಮ ಗ್ರಂಥದಲ್ಲಿ ಏನ್ ಹೇಳಿದ್ಯೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ನೀನ್ ಇದನ್ನ ಸ್ವೀಕರಿಸಿದ್ರೆ ನೀನ್ ಎಂತಹ ಭಕ್ತ, ಭಗವಂತನ ಶುದ್ಧ ಭಕ್ತ, ನೀನ್ ಇದನ್ನ ಸ್ವೀಕರಿಸಿದ್ರೆ 10 ಮಿಲಿಯನ್ ಬ್ರಾಹ್ಮಣರು ಊಟ ಮಾಡೋದಕ್ಕೆ ಸಮಾನ ಇದು, ನೀನ್ ಇದನ್ನ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಆ ಮೇನ್ ಶ್ರಾದ್ದದ ತಟ್ಟೆ ಏನಿರುತ್ತೋ ಅದನ್ನ ಅವರು ಹರಿದಾಸ ಠಾಕೂರ್ ಅವ್ರಿಗೆ ಕೊಡ್ತಾರೆ. ಸೊ ಈ ಒಂದು ಜಾಗದಲ್ಲೇನೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಹರಿದಾಸ ಠಾಕೂರ್ರು ಅದ್ವೈತಾಚಾರ್ಯರಿಂದ ದೀಕ್ಷೆ ಪಡೆದಿರುವಂತಹ ಸ್ಥಳ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮನೆಯನ್ನ ತೋರಿಸಿ. ಮತ್ತೆ ಶೀಲ ಪ್ರಭುಪಾದರು ಮತ್ತೆ ಅದ್ವೈತಾಚಾರ್ಯರ ಆ ಒಂದು ಶಾಂತಿಪುರಕ್ಕೂ ಏನು ಒಂದು ನಂಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಅಂತ ನೋಡಿದ್ರೆ, ಸೊ ಇಲ್ಲಿ ಶೀಲ ಪ್ರಭುಪಾದರು ಅವರು ಅಮೆರಿಕಕ್ಕೆ ಹೋಗಿನ ಮುಂಚೆ ಅವರು ಶಾಂತಿಪುರಕ್ಕೆ ಬರ್ತಾರೆ. ಬಂದು ಅಲ್ಲಿ ಆ ದೇವಸ್ಥಾನದಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಅದ್ವೈತಾಚಾರ್ಯರಿಂದ ಅವರು ಅಂದ್ರೆ ಮತ್ತೆ ಎಲ್ಲ ಹಿರಿಯ ಆಚಾರ್ಯರಿಗೆ ಎಲ್ಲರಿಗೂ ಸಹ ಅಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಅವಾಗ ಅಲ್ಲಿರೋ ಪೂಜಾರಿ ಕೇಳ್ತಾರೆ ಶಿಲಪ್ರಭುಪಾದರನ್ನ, ನೀವು ಎಷ್ಟೊಂದು ಸತಿ ಬಂದಿದ್ದೀರಾ ಇಲ್ಲಿಗೆ, ನಾನು ಇವಾಗ ಮತ್ತೆ ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವು ಇಷ್ಟು ಕಾಲ ನೀವು ಬರ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಪ್ರಭುಪಾದರು ಹೇಳ್ತಾರಂತೆ, ನಾನು ಈ ತರ ಅಭಯ ಚರಣಾವರಿಂದ ಭಕ್ತಿ ವೇದಾಂತ ಸ್ವಾಮಿ, ನಾನು ಶೀಲ ಪ್ರಭುಪಾದರ ಒಬ್ಬ ಶಿಷ್ಯ, ಭಕ್ತಿ ಸರಸ್ವತಿ ಠಾಕೂರ್ ಅವರ ಶಿಷ್ಯ ನಾನು. ಸೊ ನಾನು ಇಲ್ಲಿ ನನಗೆ ಒಂದು ಆದೇಶ ಸಿಕ್ಕಿದೆ ನನ್ನ ಗುರುಗಳಿಂದ, ನಾನು ಜಗತ್ತನ್ನ ಉದ್ಧಾರ ಮಾಡ್ಬೇಕು ಅಂತ. ನನಗೆ ಅಷ್ಟು ಶಕ್ತಿ ಇಲ್ಲ, ಆದ್ರೆ ನನಗಿಂತಹ ಒಂದು ಆದೇಶ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಇವಾಗ ಈ ಶಕ್ತಿಯನ್ನ ಪಡ್ಕೊಳ್ಲಿಕ್ಕೋಸ್ಕರ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಇದು ಶ್ರೀಲ ಪ್ರಭುಪಾದರು ಮತ್ತೆ ಆ ಶಾಂತಿಪುರದ ದೇವಸ್ಥಾನಕ್ಕೆ ಇರುವಂತಹ ಒಂದು ನಂಟು. ಅದಾದ್ಮೇಲೆ ಕೊನೆಯದಾಗಿ ಅದ್ವೈತ ಆಚಾರ್ಯರು ಜಗದಾನಂದ ಪಂಡಿತ ಅವ್ರ ಮೂಲಕ ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಸಂದೇಶ ಕಳಿಸ್ತಾರೆ. ಏನು ಸಂದೇಶ ಅಂತಂದ್ರೆ, ಬೌಲಕ್ಕೆ ಕಹಿಯಾಚೆ ಬೌಲಕ್ಕೆ ಕಹಿಕ ಆತೆ ನಾ ಚೌಲ ಬಹುಲಕ್ಕೆ ಕಹಿಕ ಲೋಕ ಹೈಲ ಬೌಲ ಬಹುಲಕ್ಕೆ ಹಹಿಕ ಕಾಯೇ ನಹಿಕ ಹೌಲ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಹುಚ್ಚನಿಂದ ಹುಚ್ಚನಿಗೆ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಏನಂದ್ರೆ, ಇವಾಗ ಅಕ್ಕಿಗೆ ತುಂಬಾ ಬೆಲೆ ಬಂದಿದೆ, ಅಕ್ಕಿ ತುಂಬಾ ಬೆಲೆ ಬಂದಾಗ ಅದನ್ನ ಯಾರು ಮಾರಾಟ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವಿಷಯವನ್ನ ನೀನು ಜಗದಾನಂದನಿಗೆ ಹೇಳ್ತಾರೆ, ನೀನು ಇದನ್ನ ಚೈತನ್ಯ ಮಹಾಪ್ರಭುಗಳಿಗೆ ಹೇಳು ಅಂತ. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ನಾನು ಒಬ್ಬ ಹುಚ್ಚ ಅಂದ್ರೆ ಅದ್ವೈತಾಚಾರ್ಯರು ಹೇಳ್ಕೊತಾರೆ, ಅಂದ್ರೆ ಕೃಷ್ಣ ಪ್ರೇಮದಲ್ಲಿ ಹುಚ್ಚರಾಗಿದ್ದಾರೆ. ಆ ಒಬ್ಬ ಹುಚ್ಚ ಇನ್ನೊಬ್ಬ ಹುಚ್ಚನಿಗೆ ಒಂದು ಸಂದೇಶ. ಇನ್ನೊಬ್ಬ ಹುಚ್ಚ ಯಾರು ಅಂದ್ರೆ ಚೈತನ್ಯ ಮಹಾಪ್ರಭುಗಳು. ಅವರು ಕೃಷ್ಣ ಪ್ರೇಮದಲ್ಲಿ ಪೂರ್ತಿಯಾಗಿ ಪರಿಪೂರ್ಣವಾಗಿ ಹುಚ್ಚರಾಗಿದ್ದಾರೆ. ಸೊ ಅದಕ್ಕೆ ಒಬ್ಬ ಹುಚ್ಚ ಇನ್ನೊಬ್ಬ ಹುಚ್ಚನಿಗೆ ಒಂದು ಸಂದೇಶವನ್ನ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಅಕ್ಕಿಯ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಕೃಷ್ಣ ಪ್ರೇಮವನ್ನ ನೀನು ಎಲ್ಲರಿಗೆ ಕೊಟ್ಟಿದ್ಯಾ, ಈಗ ಎಲ್ಲರೂ ಸಹ ಕೃಷ್ಣ ಪ್ರೇಮದಲ್ಲಿ ಮುಳುಗು ಹೋಗಿದ್ದಾರೆ, ಅವ್ರಿಗೆ ಇವಾಗ ಭೌತಿಕದ ವಿಷಯದಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಸೊ ಅದಕ್ಕೆ ಅಂದ್ರೆ ಏನರ್ಥ, ನೀನು ಏನು ಉದ್ದೇಶಕ್ಕೆ ಬಂದಿದೆ ಅಂದ್ರೆ ಅಕ್ಕಿ ಮಾರಾಟ ಮಾಡ್ಲಿಕ್ಕೆ ಬಂದಾಗ ಅಕ್ಕಿ ಬೆಲೆ ಜಾಸ್ತಿ ಆದಾಗ ಯಾರು ಕೊಂಡ್ಕೊಳೋದಿಲ್ಲ. ಅಂದ್ರೆ ಇವಾಗ ಕೃಷ್ಣ ಪ್ರೇಮದಲ್ಲಿ ಎಲ್ಲರೂ ಮುಳುಗಿದ್ದಾರೆ, ಈಗ ಯಾರಿಗೂ ನೀನು ಕೊಡೋದು ಅಗತ್ಯ ಇಲ್ಲ. ಅದಕ್ಕೋಸ್ಕರ ನೀನು ಅವತಾರದಲ್ಲಿ ಬಂದಿರೋ, ನೀನ್ ಏನಕ್ಕೋಸ್ಕರ ಬಂದ್ಯೋ ಆ ಉದ್ದೇಶ ಈಗ ಪರಿಪೂರ್ಣವಾಗಿದೆ, ನೀನು ಇವಾಗ ಮರಳಿ ಹೋಗ್ಬೋದು ನಿನ್ನ ಒಂದು ಸ್ವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಸಂದೇಶವನ್ನ ನಮ್ಗೆ ಗೊತ್ತಿರೋ ಹಾಗೇನೆ ರಾಮಾವತಾರದಲ್ಲೂ ಸಹ ಹಾಗೇನೆ ರಾಮನ ಅವತಾರ ಮುಗೀತು ಅಂತ ಹೇಳಲಿಕ್ಕೆ ಅವಾಗ್ಲೂ ಸಹ ರಾಮನಿಗೆ ಹೇಳ್ತಾರೆ ಅಲ್ವಾ, ನಿನ್ನ ಅವತಾರ ಆಗಿದೆ, ನೀನ್ ಇವಾಗ ನಿನ್ನ ಸ್ವಧಾಮಕ್ಕೆ ಹೋಗ್ಬೋದು ಅಂತ. ಅದೇ ತರನೇ ಇಲ್ಲಿ ಕೃಷ್ಣನಿಗೂ ಸಹ ಅದೇ ತರ ಅಂದ್ರೆ ಮನವರಿಕೆ ಮಾಡ್ಕೊಡ್ತಾರೆ. ಅದೇ ತರ ಇಲ್ಲೂ ಸಹ ಚೈತನ್ಯ ಮಹಾಪ್ರಭುಗಳಿಗೆ
ಅದ್ವೈತಾಚಾರ್ಯರು ಮನವರಿಕೆ ಮಾಡ್ಕೊಡ್ತಾ ಇದಾರೆ. ನೀವು ಬಂದಿರುವಂತಹ ಆ ಪಾತ್ರದ ಉದ್ದೇಶ ಆಯ್ತು, ನೀವು ಇವಾಗ ನಿಮ್ಮ ಗೋಲೋಕ ವೃಂದಾವನಕ್ಕೆ ಮರಳಿ ಹಿಂತಿರುಗಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಸಂದೇಶದ ಮೂಲಕ ಅವ್ರು ಕಳಿಸ್ತಾರೆ. ಅದಾದ್ಮೇಲೆ ಇನ್ನ 25 ವರ್ಷಗಳ ಕಾಲ ಚೈತನ್ಯ ಮಹಾಪ್ರಭುಗಳು ಅವರು ಈ ಭೌತಿಕ ಪ್ರಪಂಚದಿಂದ ಕಣ್ಮರೆ ಆದ್ಮೇಲೂ ಸಹ ಇನ್ನ 25 ವರ್ಷಗಳ ಕಾಲ ಅದ್ವೈತಾಚಾರ್ಯರು ಈ ಭೌತಿಕ ಪ್ರಪಂಚದಲ್ಲಿ ಇರ್ತಾರೆ. ಅದಾದ್ಮೇಲೆ ಅವರು ನಿಧನರಾಗ್ತಾರೆ. ಅವರು ತಮ್ಮ 125ನೇ ವಯಸ್ಸಿನಲ್ಲಿ ಅವರು ನಿಧನರಾಗ್ತಾರೆ 1480ರಲ್ಲಿ. ಎಲ್ಲ ಕೀರ್ತಿಗಳು ಶ್ರೀ ಅದ್ವೈತಾಚಾರ್ಯರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳಿಗೆ ಪಂಚತತ್ವ ಎಲ್ಲರಿಗೂ ಸಹ ಜಯವಾಗಲಿ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೂ ಜಯವಾಗಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನನಗೆ ಈ ಅದ್ವೈತಾಚಾರ್ಯರ ಬಗ್ಗೆ ಹೇಳುವಂತಹ ಒಂದು ಅರ್ಹತೆ ನನಗಿಲ್ಲ. ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೀನಿ. ನನ್ನಿಂದ ಏನಾದ್ರೂ ಒಂದು ತಪ್ಪು ಮಾಹಿತಿ ಏನಾದ್ರು ನಿಮ್ಗೆ ದೊರಕಿದ್ರೆ ನನ್ನ ಮೇಲೆ ಕ್ಷಮೆ ಇರ್ಲಿ. ಸೊ ಎಲ್ಲರೂ ಸಹ ಅದ್ವೈತಾಚಾರ್ಯರನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅದ್ವೈತಾಚಾರ್ಯರ ಅನುಗ್ರಹ ಇಲ್ಲ ಅಂತಂದ್ರೆ ನಮ್ಗೆ ನಿತ್ಯಾನಂದ ಪ್ರಭುಗಳು ಮತ್ತೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ನಮ್ಗೆ ಸಿಗೋದಿಲ್ಲ. ನಿತ್ಯಾನಂದ ಪ್ರಭುಗಳು ಮತ್ತೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ರಾಧಾಕೃಷ್ಣರ ಪ್ರೇಮ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಪಂಚತತ್ವವನ್ನ ನಾವು ನಾವು ಹೇಳ್ಕೊತೀವಿ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳಿಕ್ಕೆ ಮುಂಚೆ ನಾವು ಆ ಒಂದು ಭಾವದಲ್ಲಿ ನಾವು ಹೇಳ್ಕೊಬೇಕಾಗತ್ತೆ. ಭಾವದಲ್ಲಿ ನಾವು ಹೇಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಆ ಒಂದು ಭಗವಂತನ ಕೃಪೆ ನಮ್ಗೆ ಸಿಗೋದಿಲ್ಲ. ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಸರಿಯಾಗಿ ಹೇಳ್ಕೊತಾ ಇದೀವಾ ಇಲ್ವಾ ಅನ್ನೋದಕ್ಕೆ ಟೆಸ್ಟ್ ಏನು ಅಂತಂತಂದ್ರೆ ನಮ್ಗೆ ಈ ಒಂದು ಭೌತಿಕ ವಿಷಯಗಳ ಬಗ್ಗೆ ನಮ್ಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ಬೇಕು. ಅದು ನಮ್ಮ ಟೆಸ್ಟ್ ಅಂತ ಹೇಳ್ತಾರೆ. ನಮ್ಗೆ ಇನ್ನ ಭೌತಿಕ ವಿಷಯಗಳ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಮ್ಗೆ ಹೇಗ್ ಹೇಳ್ಕೋಬೇಕು ಅಂತ ಹೇಳಿದಾರೋ ಆತರ ಹೇಳ್ಕೊಂತಾ ಇಲ್ಲ ಅಂತ ಅರ್ಥ. ಅಂದ್ರೆ ಪ್ರತಿಯೊಂದು ಪದವನ್ನು ಸಹ ನಾವು ಕೇಳಿಸ್ಕೋಬೇಕು. ಅವಾಗಷ್ಟೇನೆ ನಮ್ಗೆ ಅದರ ಒಂದು ಏನು ಪರಿಪೂರ್ಣ ಒಂದು ಫಲ ಅನ್ನೋದು ನಮ್ಗೆ ಸಿಗುತ್ತೆ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರಿಗೆ ಒಬ್ಬ ಶಿಷ್ಯ ಕೇಳಿದಾಗ ಹೇಳ್ತಾರಂತೆ, ಅಂದ್ರೆ ನಾನು ಹರೇ ಕೃಷ್ಣ ಮಹಾಮಂತ್ರ ಸರಿಯಾಗಿ ಹೇಳ್ಕೊತಾ ಇದೀನಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದಾಗ, ನೀನು 1 ವಾರ ಹೇಳ್ಕೊ ಸರಿಯಾಗಿ, ಆಗ ನಿನಗೆ ಗೊತ್ತಾಗುತ್ತೆ. ಈ ಭೌತಿಕ ವಿಷಯಗಳ ಬಗ್ಗೆ ನಿನ್ಗೆ ಆಸಕ್ತಿನೇ ಇರೋದಿಲ್ಲ. ಇವಾಗ ಯಾರಾದ್ರೂ ನಾವಿವಾಗ ನಮಗ್ ಗೊತ್ತಿರೋ ಹಾಗೇನೆ ಎಷ್ಟೊಂದು ಹಲವಾರು ವಿಷಯಗಳನ್ನ ಭೌತಿಕ ವಿಷಯಗಳನ್ನ ಮಾತಾಡ್ತಿರ್ತಾರೆ ಅಲ್ವಾ. ನಮ್ಗೆ ಆ ವಿಷಯಗಳನ್ನ ಕೇಳಿದಾಗ ನಮ್ಗೆ ಇರಿಟೇಷನ್ ಆಗತ್ತೆ ಅಲ್ವಾ. ಆ ಇರಿಟೇಷನ್ ಆಗ್ತಿದೆ ಅಂದ್ರೆ ಏನ್ ಅರ್ಥ, ನಾವ್ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದುವರಿತಾ ಇದೀವಿ ಅಂತಾನೆ ಅರ್ಥ. ಇಲ್ಲ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊತಾ ಇದೀವಿ, ಅಲ್ಲಿ ಕ್ರಿಕೆಟ್ ಸ್ಕೋರ್ ಏನಿದೆ ಅಥವಾ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ಗೆದ್ರು ಅದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ಕುತೂಹಲ ಇದೆ ಅಂತಂದ್ರೆ ಏನ್ ಅರ್ಥ, ನಾವ್ ಇನ್ನೂ ಸಹ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಸರಿಯಾಗಿ ಹೇಳ್ಕೊತಾ ಇಲ್ಲ ಅಂತಾನೆ ಅರ್ಥ. ಸೊ ಅದಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರ ಅದು ಬುನಾದಿ ಇದ್ದ ಹಾಗೆ, ಅದು ನಮ್ಮನ್ನ ಅದು ಪವಿತ್ರಗೊಳಿಸ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಹೃದಯದಲ್ಲಿ ಇರೋದು 1 ದಿನದ್ದಲ್ಲ 2 ದಿನದ್ದಲ್ಲ ಅಲ್ವಾ. ಅದು ಜನ್ಮಾಂತರಗಳ ಕೊಳೆ ಇರೋದು. ಅದನ್ನೆಲ್ಲ ನಾವು ತೊಳಿಬೇಕು ಅಂತಂದ್ರೆ ಅದು ಹರೇ ಕೃಷ್ಣ ಮಹಾಮಂತ್ರದಿಂದ ಮಾತ್ರನೇ ಸಾಧ್ಯ. ಹೌದು, ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಾಗ ಏನೆಲ್ಲ ನಮ್ಗೆ ಸಿಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ, ನಮ್ಗೇನ್ ಸಿಗುತ್ತೆ ಅಂತ. ಆದ್ರೆ ಕೊನೆಗೆ ನಾವು ಎಂತಹ ಯಾವ ಒಂದು ಹಂತಕ್ಕೆ ಬರ್ಬೇಕಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಹೇಳ್ಕೊತಾ ಇದೀವಿ ಅನ್ನೋ ಆ ಒಂದು ಹಂತಕ್ಕೆ ನಾವು ಬರ್ಬೇಕಾಗತ್ತೆ ಅಲ್ವಾ. ಇವಾಗ ಅರ್ಜುನನಿಗೂ ಸಹ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೆ ಅವ್ನು ಯುದ್ಧ ಮಾಡಿದ್ ಯಾರಿಗೋಸ್ಕರ, ಕೃಷ್ಣನ ಸಂತೋಷಕ್ಕೋಸ್ಕರ. ಅದೇ ತರ ನಾವ್ ಏನೇ ಮಾಡಿದ್ರು ನಮ್ಮ ಎಲ್ಲ ಇಂದ್ರಿಯಗಳನ್ನ ನಾವು ಕೃಷ್ಣನ ಸಂತೋಷಕ್ಕೋಸ್ಕರನೇ ಉಪಯೋಗಿಸ್ಕೊತಾ ಇದೀವಿ ಅನ್ನೋ ಒಂದು ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಸೊ ಈ ಒಂದು ದಿನ, ಈ ಒಂದು ಪವಿತ್ರವಾದ ದಿನ ನಾವು ಅದ್ವೈತಾಚಾರ್ಯರನ್ನ ನಾವು ಮನಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡಂತೆ ನಮ್ಗೆ ಅವರ ಅನುಗ್ರಹ ಸಿಕ್ಕಿದ್ರೆ ಖಂಡಿತ ನಮ್ಗೆ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳ ಕೃಪೆ ಸಿಗುತ್ತೆ. ಅವರ ಕೃಪೆ ಸಿಕ್ಕಿದ್ರೆ ನಮ್ಗೆ ರಾಧಾಕೃಷ್ಣರ ಪ್ರೇಮ ನಮ್ಗೆ ಸಿಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿರುವಂತಹ ಶ್ರೀವಾಸಂಗನ ಪ್ರಭುಜಿಯವರಿಗೂ ಸಹ ನಾನು ಅನಂತ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿದಿರಾ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರಿಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿ ಧನ್ಯವಾದಗಳು. explain ಹರೇ ಮಾಡಿದ್ರಿ. ಕೃಷ್ಣ. ಹರಿಬೋಲ್ ಶ್ರೀಲ ಮಾತಾಜಿ. ಪ್ರಭುಪಾದಕ್ಕೆ ಜೈ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ಏನಾದ್ರೂ ತಪ್ಪೇ ಮಾಹಿತಿ ಕೊಟ್ಟಿದ್ರೆ ಅದನ್ನ ನಿಮಗೆ ಸರಿ ಗೊತ್ತಿದ್ರು ಸಹ ನೀವು ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಅದು ಹರಿಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಅದು ಪಂಚತತ್ವದವ್ರು ಇವರೆಲ್ಲಾನು ಭೌತಿಕದಲ್ಲಿ ಬಂದಾಗ ಇವರಿಗೆಲ್ಲ ತ್ರಿಗುಣ ಪ್ರಭಾವ ಇತ್ತ ಮಾತಾಜಿ ಇವರಿಗೆ? ಇಲ್ಲ ಪ್ರಭುಜಿ, ಅದು ಅವ್ರಿಗೆ ಯಾವತ್ತೂ ಇರೋದಿಲ್ಲ. ಮಾಯೆಯಿಂದ ಅವ್ರು ಯಾವತ್ತೂ ಒಳಗಾಗೋದಿಲ್ಲ ಪ್ರಭುಜಿ. ಸರಿ. ಹಾ ಪ್ರಭುಜಿ, ಧನ್ಯವಾದ. ಹರೇ ಧನ್ಯವಾದ. ಓಕೆ ಸರ್. ಹರೇ ಕೃಷ್ಣ. ಈಗ್ಲೇನೆ ಹೇಳ್ತಾರಲ್ಲ ಪ್ರಭುಜಿ, ಇವಾಗ ಭಕ್ತಿಯಲ್ಲಿ ನಾವು ಮುಂದುವರಿತಾ ಇದ್ರೆ ನಾವೂನು ಸಹ ಆಧ್ಯಾತ್ಮಿಕವಾಗ್ಬಿಡ್ತೀವಂತೆ.
ಅದು ನಮಗೂ ಗೊತ್ತಾಗೋದಿಲ್ವಂತೆ, ದೇವತೆಗಳಿಗೆ ಗೊತ್ತಾಗತ್ತಂತೆ. ದೇವತೆಗಳಿಗೆ ತುಂಬಾ ಸಂತೋಷ ಆಗತ್ತಂತೆ. ನಾವು ಆಧ್ಯಾತ್ಮಿಕವಾಗಿ ನಮ್ಮ ಈ ಶರೀರ ಎಲ್ಲವೂ ಸಹ ಬದಲಾವಣೆ ಆಗ್ತಿರೋದು ಆ ದೇವತೆಗಳಿಗೆ ಕಾಣುತ್ತಂತೆ. ಭಗವದ್ಗೀತಾದಲ್ಲಿ ಇತ್ತು ಪ್ರಭುಜಿ, ಯಾಕಂದ್ರೆ ದೇವತೆಗಳಿಗೂ ತ್ರಿಗುಣ ಪ್ರಭಾವ ಬಿಟ್ಟಿಲ್ಲ ಅಂತ ಬಂತು, ಅದಕ್ಕಾಗಿ ಹಾ ಕೇಳಿದೆ. ಪ್ರಭುಜಿ, ಹಾ ಪ್ರಭುಜಿ, ಹೌದು ದೇವತೆಗಳು. ಬಟ್ ಇವರೆಲ್ಲ ಶುದ್ಧ ಭಕ್ತರಲ್ವಾ ಪ್ರಭುಜಿ? ಹೌದು 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 ದೇವತೆಗಳಿಗೂ ಹೌದು. ಸಹ ಅವ್ರು ಸತ್ವಗುಣದಲ್ಲಿ ಇದ್ದಾರೆ. ಶುದ್ಧ ಹಾ ಭಕ್ತರು ಹಾ 3 ಗುಣಗಳನ್ನ ಅವರು ಮೀರಿರೋರು. ಓಕೆ ಪರಿಶುದ್ಧ ಹಾ ಇಲ್ಲ, ಪರಿಶುದ್ಧ ಅದಕ್ಕೆ ದೇವತೆಗಳು ಸತ್ವಗುಣ, ಈ ಭೌತಿಕ ಪ್ರಪಂಚ. ಹಾ ಹೇಳಿ ಮಾತಾಜಿ. ಪರಿಶುದ್ಧ ಸತ್ವಗುಣದಲ್ಲಿ ಇರ್ತಾರೆ ಅಂತ. ಹಾ ಹೌದು. ಓಕೆ ಓಕೆ ಮಾತಾಜಿ, ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಅನೇಕ ಧನ್ಯವಾದಗಳು ಅನೇಕ ನಾಗವೇಣಿ ಅನೇಕ ಮಾತಾಜಿ. ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು ಮಾತಾಜಿ. ಅಯ್ಯೋ ಹರೇ ನಾನೆಲ್ಲ ಮಾತಾಜಿ. ಹರೇ ಕೃಷ್ಣ. ಶೀಲ ಹರೇ ಪ್ರಭುಪಾದ ಕೃಷ್ಣ ಕಿ ಜೈ. ಮಾತಾಜಿ, ಹರೇ ಕೃಷ್ಣ. ಧನ್ಯವಾದ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಅದ್ವೈತಾಚಾರ್ಯ ಕಿ ಜೈ. ಕಿ ಪಂಚತತ್ವ ಜೈ. ಕಿ ಜೈ. ಹರೇ ಕೃಷ್ಣ. ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ಭಕ್ತರೊಂದಿಗೆ ಕಿ ಜೈ. ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.